ವಿಶೇಷವಾದ ನಮ್ಮ ಸಂಸದರ ನೆಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆ ಎರಡನೇ ಬಾರಿ ಪುರಸಭೆಗೆ ಕರ್ನ ಬಾರಿ ಶಿಲಾನ್ಯಾಸ ಸಂದರ್ಭಡು ಇವಾಗ ಬತ್ತಿತ್ತೇರು ವಿಶೇಷವೇನಿ ಪುರಸಭೆಗೆ ಬರಡನ ದೃಷ್ಟಿಡು ಇನ್ನು ಈತ ನಮ್ಮೊಟ್ಟು ಬತ್ತದು ಸೇರಂದೇರು ಸಂಸದರ ನೆಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗೆ ಸೋಮೇಶ್ವರ ಪುರಸಭೆತ ಮಾತಾ ಸದಸ್ಯರಲ್ಲ ಸಿಬ್ಬಂದಿ ವರ್ಗದ ಅಧಿಕಾರಿಗಳ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತನ ಮುಂದಿನಿಲ್ಲ. ಅಂಚನೆ ವಿಶೇಷವಾದ ನಮ್ಮ ಸೋಮೇಶ್ವರದವರೇ ಈ ಸೋಮೇಶ್ವರ ಪಂಚಾಯತ್ ಸದಸ್ಯರಾದ ಸೋಮೇಶ್ವರ ಭಾಗದ ಪ್ರತಿ ತಿರ್ಲೆಲ್ಲ ಗೊತ್ತಿತ್ತಿನಾರು ನಮ್ಮ ಸತೀಶ್ ಕುಂಪಲ ನಮ್ಮ ಜಿಲ್ಲಾಧ್ಯಕ್ಷರಲ್ಲ ಯಾರಲ್ಲ ಈ ಒಂಜಿ ಪುರಸಭೆಗೆ ಬೈದರು ಅವರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮುಂದಿನಿಲ್ಲ. ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಅಧ್ಯಕ್ಷರ ನೆಂಚಿನ ನಮ್ಮ ಮಾತೆಲ್ಲ ಮಿತ್ರ ನೆಂಚಿನ ಜಗದೀಶ್ ಅವರ ಕೋತುಬಲ್ ನೋಡಿ ಸೇರಿದವರೆಲ್ಲ ಮಾತಿನ ಪರವಾದ ಸ್ವಾಗತ ಬಂದಲ್ಲೇ ಅವರಿಗೆ ನಮ್ಮ ಪುರುಷೋತ್ತಮ ಶೆಟ್ಟಿ ಹೂಗುಚ್ಚಿಗೆ ಸ್ವಾಗತ ನಿಂತು ಬಂದಲ್ಲೇ. ಅಂಚನೆ ನಮ್ಮ ಈ ವೇದಿಕೆಡೆ ನಮ್ಮ ಗ್ರಾಮದ ಪುರಸಭೆಯ ಅಧ್ಯಕ್ಷರನ್ನ ಶ್ರೀಮತಿ ಕಮಲವಲ್ಲರು ಅವರೆಲ್ಲ ಸ್ವಾಗತ ಬಂದಿಲ್ಲ. ಅಂಚನೆ ಸಾಹಿತ್ಯ ಮಿತ್ರ ಅಧ್ಯಕ್ಷರ ಅಂಚಿನ ಪುರುಷೋತ್ತಮ ಗಟ್ಟಿ ಪರಿಯತ್ತು ಆರ್ಲೂರು ಅವರೆಲ್ಲ ಸ್ವಾಗತ ಬಂದಿಲ್ಲ. ಪ್ರತಿಪಕ್ಷ ನಾಯಕರ ಅಂಚಿನ ಪುರುಷೋತ್ತಮ ಶೆಟ್ಟಿ ಉಳ್ಳೂರು ನಮ್ಮಟ್ಟಿ ಉಳ್ಳೂರು ಅವರೆಲ್ಲ ಸ್ವಾಗತ ಬಂದಿಲ್ಲ. ಮುಖ್ಯಾಧಿಕಾರಿ ಅಂಚಿನ ಶ್ರೀ ಮತ್ತಡಿ ಉಳ್ಳೂರು ಅವರೆಲ್ಲ ಸ್ವಾಗತ ಬಂದಿಲ್ಲ. ವೇದಿಕೆ ಎದುರು ಹಿರಿಯರ ಅಂಚಿನ ಸೀತಾರಾಮ್ ಬಂಗೇರು ಉಳ್ಳೂರು, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉಳ್ಳೂರು, ಚಂದ್ರಶೇಖರ್ ನಿಕಡಪುರ ಪಂಚಾಯತ್ ಅಧ್ಯಕ್ಷರ ಚಂದ್ರಶೇಖರ್ ಉಚ್ಚಿ ಉಳ್ಳೂರು ಮಾತಾಡಲ್ಲ ಸೋಮೇಶ್ವರ ಪುರಸಭೆ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಮಾತಾಡಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗದಲ್ಲಿ ಮಾತಾಡಲ್ಲ ಸ್ವಾಗತ ಅಂತಂದು ವಿಶೇಷವಾದ ಸೋಮೇಶ್ವರ ಈ ಪುರಸಭೆ ವ್ಯಾಪ್ತಿದ ಒಂಜಾತು ಬೇಡಿಕೆಗಳುಂಡು ಬೇಡಿಕೆಯನ್ನ ನಮ್ಮ ಸಂಸದರ ಪನೋಡು ತುಂಬ ದಿನಟ್ಟು ಅದಾದ ಬೇಡಿಕೆ ಉಂಡು ಅವನು ಈಡೇರಿಸೋರೆ ಅವರು ತನ್ನ ಹೆಚ್ಚಿನ ಶಕ್ತಿ ಮೀರಿದ ಪ್ರಯತ್ನ ಬರ್ಪಡ ದೃಷ್ಟಿಕೋನಡು ಇನ್ನು ಇಂಕಲ್ಲ ಒಂದಾದ ಬೇಡಿಕೆಯನ್ನು ಪೂರ ರೆಡಿ ಮಂದಿತ್ತ. ಮುಖ್ಯವಾದ ಸೋಮೇಶ್ವರ ಪುರಸಭೆ ಉಪ್ಪುನಿ ಈ ರೈಲ್ವೆ ಟ್ರ್ಯಾಕ್ದ ಈ ಭಾಗಡು ಸೋಮೇಶ್ವರ ಪುರಸಭೆಗೆ ದಾದ ಬಲ್ತ ಸವಲತ್ತನ್ನು ಪಡೆಯರ ಬರಡುಗಂಡ ರೈಲ್ವೆ ಗೇಟನ್ನು ದಾಟಿದ ಬರಡು ಸುಮಾರು ಈ ಭಾಗಡು ಸರಾಸರಿ 5 ಅಜಿಪ್ಪ ಮುಟ್ಟ ರೈಲು ಬೊಕ್ಕ ಗೂಡ್ಸು ಒಂಜಿ ದಿನಟ್ಟು ಸಂಚಾರ ಮಾಡ್ಬಿಡು 24 ಗಂಟೆ 5 ಅಜಿಪ್ಪ ಮುಟ್ಟ ಈ ಭಾಗಡು ಸಂಚಾರ ಮಾಡ್ಬಿಡು ಕಾಂಡದ ಒಂದು ಎನ್ಮರದ ಪೊರ್ತರು ಬೊಕ್ಕ 10 ಗಂಟೆ ಪೊರ್ತರು ಸಾಧಾರಣ 1 ಗಂಟೆ ಆ ಟ್ರೈನ್ ಗೇಟ್ ಬರ್ದು ಪಂಡ ಅಂಜಿ 4 ಟ್ರೈನ್ ಆ ಸಂದರ್ಭ ಪಾಸ್ ಆಗ್ಬೋದು. ಈ ಸಮಯ ಈ 10 ಗಂಟೆ ಅವಧಿ ಬೊಕ್ಕ 80 ಗಂಟೆ ಅವಧಿ ಹೆಚ್ಚಾದ ಒಂಜಿ ಶಾಲೆ ಜೋಗು ಬರ್ಪಣ ಅವಧಿ ಬೊಕ್ಕ ಒಂಜಿ ಈ ಬೇಲದ ಬರ್ಪಣ ಅವಧಿ ಅದಪ್ಪಡು ಅಂಜಿನ ಹೆಚ್ಚಿನ ಸಮಯ ಈ ರೈಲ್ವೆ ಗೇಟ್ ಡೇ ಕಲೋಡ ಪರಿಸ್ಥಿತಿ ಇಂಗ್ಲಿಗೆ ಎದುರಾತಂಡು. ಅವತ್ತನ್ನೇ ಮುಖ್ಯವಾದ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ಬೀಚ್ ಅಂಚಿಪಂಡ ಉಳ್ಳಾಲ ಈ ನೋಡಿ ಉಚ್ಚಿಲ ಇಪ್ಪಡ್ದಂಡ ಉಪ್ಪುನಂಚ ಒಂಜಿ ವ್ಯವಸ್ಥೆ ಈ ಮುಟ್ಟ ರೈಲ್ವೆ ಗೇಟ್ ಅವತ್ತಂದೇ ಕೂಡ ಉಚ್ಚಿ ಒಂಜಿ ಗೇಟ್ ಉಂಡು. ಈ ರೆಡ್ ಗಡ್ಡೆ ಗೇಟ್ ಎಲ್ಲ ಒಂದು ವರ್ಷ ಕ್ಲೋಸ್ ಆಗಿತ್ತಂಡ ಕನ್ನಪರ ಒಂಜಿ ಅವಗಡ ಆಂಡ್ ಒಂದು ವ್ಯಕ್ತಿ ಸಮುದ್ರ ಪೂರ್ಣಗ ಅರಣ್ಯ ಬಚಾವ್ ಮಲ್ತೇರು ಅಂಡ ಘಾಟ್ ಕೊರೋನಾಗ ರೆಡ್ ಗಡ್ಲೆ ಗೇಟ್ ಬರ್ಬಿಟ್ಟದು ಅರಣ್ಯ ಬಚಾವ್ ಮನ್ಪರ ಆಯ್ಜಿ ಇಂಚಿನ ಸಂದರ್ಭ ಕೂಡ ಅವೇತು ಆಪಡು ಈ ದೃಷ್ಟಿಕೋನ ನಮ್ಮ ದುಂಬೆ ನಮ್ಮ ಸಂಸದರು ಫಸ್ಟ್ ಬಂದ ನಮ್ಮ ಅವರಿಗೆ ಮನೆ ಕೊಡ್ಪ ಮನೆಗೆ ಸ್ಪಂದನೆ ಕೊಡ್ತು ಆಲ್ರೆಡಿ ಅವು ಎಪ್ಪಳು ಆತಂದ್ರೆ ನನ್ನ ಜಾಗದ ಒಂಜಿ ತೋರ್ಪಣ ಬೇಲೆ ಆಡು ಬಂದ ಮಕ್ಕಳಿಗೆ ಒಂಜಿ ಭರವಸೆ ಬಾತು ಕೊಡ್ತಿದ್ದಾರೆ ತುಂಬ ಏಕದಕ್ಕಾರು ಉತ್ತರಣೆ ಕೊಡ್ತಾರೆ. ಅದ್ರ ಪಕ್ಕ ನಮ್ಮ ಕೊಲ್ಲಿದ ಭಾಗಡು ಈ ಜೋಯಲಂಡ್ ಶಾಲೆ ಉಂಡು ಆ ಶಾಲೆ ಜೋಕುಲು ಇತ್ತೆ ರೈಲು ಪಟ್ಟಿ ಕಡತೊಂದು ಆಮೆಗೆ ಹೋಗ್ತಾರೆ ಪಂಡ ಆಮೆ ತಕ್ಕಲೆ ಹೆಚ್ಚಿನಾಗಿ ಬರ್ತೀನಿ ಇತ್ತೆ ಆ ಜೋಕುಲು ಕಡಪೆರೆ ಬಲ್ಲಿ ಬಂದು ತಡೆಬಿಡುವಂತ ನಿಲ್ಲರು ಅವಳು ಎಲ್ಲಿ ಒಂದು ಅಂಡರ್ ಪಾಸ್ ಉಂಟು ನಮ್ಮ ಸೀತಾರಾಮಂಗನ ಇಲ್ಲವಲ್ಪ ಐಟು ಪೋಯರಂಗೆ ಜೋಕ್ಲೆ ಪೋಯರಂಗೆ ಅವಕಾಶ ಮಂತ್ ಕೊಡುವಂತೇರು ಐನೇನು ಸಂಸದೋಡ ನೇನು ಅಕಲ್ನ ಮನವಿನ ಅನ್ನಿಕಲ ಪಂಪೆ ಅಂದ್ರೆ ಪಂತೆ ಐಕೆ ವಾರತಿ ವಾಸ ಆಪುಂಡ ತುಂಬ ದಿನಟ್ಟು ಸಂಸದರು ಆ ರೈಲು ಅಧಿಕಾರಿ ಲೆತ್ತ ಬರ್ತದೆ ಒಂಜ ಸಮಸ್ಯೆ ನಕಲಿ ನೇರವಾದ ಪಂಡ ನಮಕ್ಲೈಕ್ ತಕ್ಕ ಉತ್ತರ ಕೊರಳನ್ನು ದೃಷ್ಟಿಡು ಈ ರೈಕೆ ನನ್ನ ತುಂಬ ದಿನಟ್ಟು ಇನ್ನ ಸಮಯಡು ಅಧಿಕಾರಿ ಲೆತ್ತ ಬರ್ತನಂಡ ನಮ್ಮ ಮುಲ್ತ ಮಾತಾ ವಿಷಯ ನಕಲಿಲ್ಲ ಪಂಡ ದೃಷ್ಟಿ ಇಲ್ಲ ಪನೊಂದಿಲ್ಲ. ಅದ್ರ ಪಕ್ಕ ಮುಖ್ಯವಾಗಿ ನಮ್ಮ ರಾಜ ರಸ್ತೆ
ಸೈಡ್ ಸರ್ವಿಸ್ ಹೊಡೆದ ನೆಕ್ಲ ಮುರಂದೋದಿನಟ್ಟು ನಮ್ಮ ಉಚ್ಚಿಲ ಬೀಡಿದ ಉಚ್ಚಿಲ ಓಪನ್ ಸರ್ವಿಸ್ ಹೊಡೆದು ಅನುಭವ ದಿಕ್ಕದಾಯ್ತಾ ನನ್ನ ಒಂದು ತಿಂಗಳ ಬೇಲೆ ಪ್ರಾರಂಭ ಆಪಣ ನಮ್ಮ ಪಾತ್ರೆಯನ್ನು ಕೊಡ್ತಾರೆ ಉಚ್ಚ ಬೀಡಿಡ್ದು ಅಂಡರ್ ಪಾಸ್ ತಡೆ ಮಟ್ಟ ಅಂಚನೆ ಮುಖ್ಯವಾದ ಕುಂಪಲ ಬೈಪಾಸ್ತ ಸರ್ವಿಸ್ ಹೊಡೆದ ಭಾರಿ ಅಗತ್ಯತೆ ಉಂಟು ಮಸ್ತ್ ಆ ಸರ್ವಿಸ್ ಹೊಡಿದ್ದಂಗೆ ಮಸ್ತ್ ಅವಘಡ ಉಂಟು ಅವತ್ತಂದೆ ಕೊಲ್ಯ ಪ್ರದೇಶಡು ಒಂಜಿ ನಮ್ಮ ಕುಲಾಲ ಮಂದಿರ ಅಲ್ಪ ಒಂಜಿ ಸರ್ವಿಸ್ ರೋಡ್ ಪಕ್ಕ ಡ್ರೈನ್ ವ್ಯವಸ್ಥೆ ನೀರು ಪೋಪಿನ ಡ್ರೈನ್ ವ್ಯವಸ್ಥೆ ಏನಕ್ಕೆ ರಡ್ಡು ಗಡ್ಲ ಮಾಗ ಈ ಪೇಟ್ಲ ಪಕ್ಕ ಆ ಪೇಟ್ಲ ರಡ್ಡು ಗಡ್ಲ ಅರ್ಧ ಒಂದು ಬರ್ತಾರೆ ಕರ್ನಸೆಲ್ಲ ಪೋಯಿನಾತ್ ಅಧಿಕಾರಿ ನಮ್ಮ ಭೇಟಿ ಲೆಪ್ರದ ಸಸ್ಸಲ್ಲಿ ನಿಂತರು ಲೆಪ್ರದಾಗಲಿ ತೋರಿಸ್ಬೋದ ಅಣ್ಣ ಕಾಮಗಾರಿ ಮಂದಿಜರು ನನ್ನ ದುಂಬು ಈ ವರ್ಷ ಬರ್ಬಿಟ್ಟು ದುಂಬು ಆ ಕಾಮಗಾರಿನ ಸೂಕ್ತವಾದ ಮನ್ಪರ ನಮ್ಮ ಸಂಸದರ ಪ್ರಯತ್ನ ಮನ್ಪಡೊಂದು ವಿನಂತಿ ಬಂದದಲ್ಲ ನನ್ನ ಸಂಸದರು ಈ ಸಭೆಯನ್ನು ತಗೊಂಡು ವಿನಂತಿ ಬಂದಿಲ್ಲ ಮಲ್ತೇರಿ ಮೂಲು ತಲಪಾಡಿ ಹಿಡಿದು ಈ ಮಾರ್ಗ ರೈಲ್ವೆ ಗೇಟ್ ಆದ ಉಳ್ಳಾಲ ಪೋತು ಹಂಪನಟ್ಟೆ ಪೋಪನ 43 ನಂಬರ್ ನಮ್ಮ ಓಡಿಸೋದು ಜೈಜಿ ಒಂಜಿ ಮುಚ್ಚ ಒಂಜಿ ಕೋಟೆಗಾರದು ಅಥವಾ ಬರ್ಪಿನ ಹಾಕಲಿಗೆ ಮತ್ತು 50 ರೂಪಾಯಿ 50 ರೂಪಾಯಿ ಕೊಡೋಣ ಒಂಜಿ ಅವತ್ತೊಂದು ವಿಷಯ ಬಂದರೆ 10-15 ಪೈಸೆ ದುಂಬಲ್ಲಿ ಕೊಡ್ತಾರೆ ಅಂಚಾದು 96ನೇ ಇಸ್ವಿಡು ಧನಂಜಯರು ತಾತ್ಕಾಲಿಕ ಕಾಲವು ಮಂತ್ರಿ ಆದ ಪುನಃ ಪತ್ತೆ ಮನವಿ ಮಾಡ್ತೀನಿ ಪತ್ತೆ ಸರ್ವ ಮಾತ ಮಂತ್ ರೈಲ್ವೆ ನಿಂತ 5 ಬೊಕ್ಕ ಬತ್ತಿನ ಐದು ಲೆಟ್ರ್ ಬತ್ತಿದ್ದೀನಿ ಬೊಕ್ಕದ ಸಲಹಾ ಸಮಿತಿದಾಗಲೂ ಆ ಲೆಟ್ರಿನ ದಾನ ಮಾಡ್ತಿರೋದು ಗೊತ್ತಿ ಜನ ಹಾಕಲೇ ಕೊಡಿ ಅಂಚೆ ಅವೇಲಿ ನಮ್ಮ MP ಆ ಬಗ್ಗೆ ಮೂರು ಇಂಗ್ಲೀಷ್ ಜನ ಹೊರಟಿರತ್ತೆ ಇಂಗ್ಲೀಷ್ ಐತೆ ಬರಡಂಡ ಕೋಟೆಕಾರ ಅದಿಂಚೆ ಬರಡವನು 15 ರೂಪಾಯಿ ಒಂದು ಹೊರ ಈ ಬಗ್ಗೆ ಅಂಡರ್ ಪಾಸ್ ಅಂಡ ಇಂಗ್ಲೇ ಸಾಧಾರಣ ಜನಗಳು ಒಂದಿತ್ತು ಬೊಕ್ಕ 22ನೇ ಇಸ್ವಿಲಿ ಉಳ್ಳಾಲ ಮಂಗಳೂರು ಬ್ಯಾಂಗ್ರೆ ಟು ಉಳ್ಳಾಲ ಅದು ಸೋಮೇಶ್ವರ ಮುಟ್ಟ ಬೀಚಿ ಅಂದ್ರೆ ಮಲ್ಲೇರು ಪುನಃ ಒಂದು ಸರ್ವೆ ಆತನು ಆಡ 5 ಬೊಕ್ಕ 96-97 ಉಳ್ಳಾಡು ಅಪಗ ಬಹುಲು ಜನ ಒಂಜಿ ಕೊಂತೆ ರಸ್ತೆ ಮಾಡ್ತಾರೆ ಉಳ್ಳಾಲಡ್ದು 9 ಒಂಜಿ ಅರ್ಧ ಒಂಜಿ ರಡ್ಡ ಬರಲ ಅವು ಹಬ್ಬ ಬರ್ಸೋ ಪೋಣ ಅಂಚಿನ ಅಲ್ಲ ಉಳ್ಳಾಲ ಒಂಜಿ ಬೀಚಿ ಮಾಡ್ತಂಡ ಈಗಲ ಕ್ಷೇತ್ರಗಳೇ ಡಾಕ್ಬಿಟ್ಟು ಜನಗಳು ಉಳ್ಳಾಲದ ಜನಗಳು ವ್ಯವಹಾರ ಇದನ್ನ ಉಳ್ಳಾಲ ಇಡೀ ಈ ರಸ್ತೆ ಇಂಚ ಅದು ಉಳ್ಳಾಲ ಇಡೀ 2 ತಗ್ಗ ಅದನ್ನು ಅಂಚ ಮಂಗಳೂರು ಬ್ಯಾಂಗ್ರೆ ಟು ಉಳ್ಳಾಲದ ಆ ರಸ್ತೆಗಳ ಒಕ್ಕ ಒಂಜಿ ಕರಾವಳಿ ಬೀಸಿ ರಸ್ತೆಗಳ ಒಂಜಿ ಇರ್ನ ಒಂಜಿ ಪ್ರಭಾವ ಬೀರಿದ ಇನ್ನು ಮಲ್ಪೋಡು ಅಂತ ಎನ್ನ ವಿನಂತಿ. ಸರ್, ನಮ್ಮ ಕಡಲ ಕೊರತಕ್ಕೆ ಏನಾದರೂ ಪರಿಹಾರ ಸಿಗ್ಬೋದಾ ಅಂತ, ಶಾಶ್ವತ ಪರಿಹಾರ ಬಟ್ಟಪ್ಪಾಡಿ ಸೈಡಲ್ಲಿ? ನಮಸ್ಕಾರ ಸರ್, ನಮ್ಮದು ಉಚ್ಚಲದ್ದು ಅಂಡರ್ ಪಾಸ್ ಇದ್ದು ಒಂದು ಸರ್ವಿಸ್ ರೋಡ್ ಒಂದು ಕಡೆಯಿಂದ ಆಗಿದೆ, ಒಂದು ಕಡೆಯಿಂದ ರಿಲಯನ್ಸ್ ಪೆಟ್ರೋಲ್ ಪಂಪ್ ಇದೆಯಲ್ಲ ಅದು ಆಗಿದೆ, ಒಂದು ಸೈಡಿಂದ ಮಾಡೇ ಇಲ್ಲ. ಅದು ಯಾಕೆ ಈ ತಾರತಮ್ಯ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಚಂದ್ರರಾಜ್ ಉಚ್ಚಲ್ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಅದು ಮಾಡ್ತೇವೆ ಅಂತ ಹೇಳಬೇಕಾದ್ರೆ ಈ ಸಾರಿ ಮಾತ್ರ ಅದನ್ನು ಸೇರಿಸಿದ್ದಾರೆ, ಅದು ಬೀಡಿ ಅಂತ ಹಾಕಿದ್ದಾರೆ. 13 ಈಗ ಸರ್ವಿಸ್ ರೋಡ್ ಆಗಿದಾರಲ್ಲ ಅದರಲ್ಲಿ ಬೀರಿ ಅಂತ ಉಂಟು, ಅದು ಆ್ಯಕ್ಚುಲಿ ಉಚ್ಚಲ ಅಂತ ಬರಬೇಕಿತ್ತು, ತಪ್ಪಾಗಿ ಆಗಿದೆ ಅಂತ ಗೊತ್ತಿಲ್ಲ ಸರ್. ಮೇಡಮ್ ಹೇಳಿದಾಗೇನೆ ಈ ಕಡಲ್ ಕೊರತೆ ನಮ್ಮ ಭಾಗ ಕರಾವಳಿ ಭಾಗ ಈ ಕಡಲ್ ಕೊರತೆಗೆ ಭಾರಿ ಅದಾಗಿ ಒಂದು ಕಿಲೋಮೀಟರ್ ರೋಡೇ ಇಲ್ಲ. ಈಗ ನಾವು ಇಲ್ಲಿ ಅಳಿವೆ ಬಿದ್ದರೆ ಅದನ್ನು ಕಡಿಸಬೇಕಾದ್ರೆ ನಾವು ಇಟ್ಯಾಚಿ ತಂದು ಕಡಿಸಬೇಕಾಗ್ತದೆ. ಒಂದು ಅಳಿವೆ ಬಿದ್ದರೆ ಒಂದು 50,000 ರೂಪಾಯಿ ಹೆಚ್ಚು ಖರ್ಚಾಗ್ತದೆ ನಮಗೆ. ಒಂದು ವರ್ಷದಲ್ಲಿ ಒಂದು 10,000 ಆಗಿದ್ರು ಇಲ್ಲಿ ಅಳಿವೆ ಬೀಳ್ತಾ ಇರ್ತದೆ ಸರ್. ಅದು ನಮ್ಮ ಪುರಸಭೆಯಿಂದ ಆ ಖರ್ಚು ಹೋಗ್ತಾ ಉಂಟು. ಅದಕ್ಕೊಂದು ಶಾಶ್ವತ ಒಂದು ವ್ಯವಸ್ಥೆ ಮಾಡಿದರೆ ಭಾರಿ ಒಳ್ಳೆಯದಂತಾರೆ. ಈ ಒಂದು ರೋಡ್ ಆದರೆ ಈ ಒಂದು ಖರ್ಚು ಕಮ್ಮಿ ಆಗ್ತದೆ. JCBಯಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ ಅದನ್ನು. ಮತ್ತೊಂದು ಸರ್, ನಮ್ಮದು ಈ ಹೆಚ್ಚಾಗಿ ಕರಾವಳಿ ಇರೋದ್ರಿಂದ ಈಗ ಸೋಮೇಶ್ವರ ಉಚ್ಚಲ ಬಟ್ಟಪ್ಪಾಡಿ ತನಕ ಸರ್ ಒಂದು 2-2.5 ಕಿಲೋಮೀಟರ್ ಇದೆ. ಇದಕ್ಕೆ ಹೆಚ್ಚಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಒತ್ತು ಕೊಟ್ಟು ನಮಗೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಅನುದಾನವನ್ನು ಮಾಡಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಸರ್, ನಾನು
ಕ್ಯಾಪ್ಟನ್ ಸರ್, ನಾನು ನಿಮ್ಮ ಹತ್ರ ಎರಡು ಮಾತು ಕೇಳಲಿಕ್ಕೆ ಉಂಟು. ಈಗ ಅವರು ಸೋಮೇಶ್ವರ, ತಲಪಾಡಿ ಎಲ್ಲ ರೈಲ್ವೆ ಗೇಟಿನ ಬಗ್ಗೆ ಮಾತನಾಡಿದರು. ಆದರೆ ನಮಗೆ ತೊಕ್ಕೋಟು ತುಂಬ ಹೃದಯ ಭಾಗ, ಅಲ್ಲಿ ಸ್ಕೂಲು ಮತ್ತು ಎಲ್ಲ ಕಡೆಯ ಜನರು ಬರೋ ಎಲ್ಲ ಇದೆ. ಲಾಸ್ಟ್ ಟೈಮ್ ಎಲ್ಲ ಪ್ರತಿಭಟನೆ ಮಾಡಿ ಅರ್ಧ ಗೇಟನ್ನು ಕಟ್ ಮಾಡಿದ್ದಾರೆ. ಈಗ ಅದಕ್ಕೆ ನಿಮ್ಮಿಂದ ಏನು ಆಗ್ಬೋದು ಸರ್? ನಮಗೆ ಅಲ್ಲಿ ತುಂಬ ಜನಸಂಖ್ಯೆ ಬಹಳ. ಸತೀಶ್ ಸರಿಗೆ ಗೊತ್ತಿದೆ, ಅವರು ಕೂಡ ಬಂದಿದ್ದಾರೆ, ನೋಡಿದ್ದಾರೆ. ಇದರ ಬಗ್ಗೆ ನಿಮ್ಮಿಂದ ಏನಾದರೂ ನಮಗೆ ಸಹಾಯ ಸಿಗ್ಬೋದು ಸರ್? ಅಲ್ಲಿ ಅಂಡರ್ ಪಾಸ್ ಮಾಡುವಂಥದ್ದು ಅಥವಾ ಗೇಟಿಗೆ ಏನಾದರೂ ತಡೆಗೋಡೆ ಮಾಡುವಂಥದ್ದು ಏನಾದರೂ ನಿಮ್ಮಿಂದ ಸಿಗ್ಬೋದಾ ಸರ್? ನಮಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿ ಜನರು ತುಂಬ ಓಡಾಡ್ತಾರೆ. ಇದರ ಬಗ್ಗೆ ನಿಮ್ಮಿಂದ ಏನಾದರೂ ಮಾಹಿತಿ ಇದೆ ಸರ್ ನಮಗೆ? ನಮಸ್ತೆ. ಸರ್ವಿಸ್ ರೋಡ್ನ ಬಗ್ಗೆ ಈಗ ಕೆಲವರು ಹೇಳಿದರು ಸರ್. ಬೇರೆಯಿಂದ ತೊಕ್ಕೋಟು ಅಥವಾ ಬೇರೆಯಿಂದ ಉಚ್ಚಿಲ ಅಥವಾ ಅರ್ಧ ಕಡೆ ಸರ್, ನನ್ನ ಪ್ರಕಾರ ಯಾವುದೇ ಕಡೆಯಲ್ಲಿ ಸರಿಯಾದ ಸರ್ವಿಸ್ ರೋಡ್ ಇಲ್ಲ. ಟೋಲ್ ಗೇಟಲ್ಲಿ ಒಂದು ಗಾಡಿ ಪಾಸ್ ಆಗುವಾಗ ಫಾಸ್ಟ್ಯಾಗ್ ಇಲ್ಲದಿದ್ದರೆ 110 ರೂಪಾಯಿ ತಗೊಳ್ತಾರೆ ಸರ್. ಫಾಸ್ಟ್ಯಾಗ್ ಇದ್ದರೆ 55, ಬರುವಾಗ 25. ಫಾಸ್ಟ್ಯಾಗ್ ಇಲ್ಲದವರಿಗೆ ಆಚೆ ಗಾಡಿ ಪಾಸ್ ಆಗಬೇಕಾದ್ರೆ 110 ರೂಪಾಯಿ, ರಿಟರ್ನ್ ಗಾಡಿ ಪಾಸ್ ಆಗಬೇಕಾದ್ರೆ 110 ರೂಪಾಯಿ, 220 ರೂಪಾಯಿ ತಗೊಳ್ತಾರೆ ಸರ್. ನಾನು ಕೇಳೋದು, ಪಂಪೈಲ್ನಿಂದ ತಲಪಾಡಿವರೆಗೆ ಸರ್ವಿಸ್ ರೋಡ್ ಅಗತ್ಯ ಸರ್. ಒನ್ ವೇಯಲ್ಲಿ ಚಿಕ್ಕ ಚಿಕ್ಕ ಗಾಡಿಗಳು, ದೊಡ್ಡ ಗಾಡಿಗಳು ಒನ್ ವೇಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದರಿಂದ ಕೆಲವೊಂದು ಅಪಘಾತಗಳು ಸಂಭವಿಸಿದೆ, ಮರಣ ಆಗಿದೆ, ಕೈಕಾಲು ಕಳೆದುಕೊಂಡಿದ್ದಾರೆ. ದಯವಿಟ್ಟು ಸರ್, ಪಂಪೈಲ್ನಿಂದಲೇ ತಲಪಾಡಿವರೆಗೆ ಎರಡೂ ಕಡೆಯೂ ಸಮರ್ಪಕವಾದ ಸರ್ವಿಸ್ ರಸ್ತೆಯನ್ನು ಮಾಡಲಿಕ್ಕಾಗಿ ತಾವು ಶ್ರಮ ಪಡಬೇಕಂತ ನನ್ನ ಒಂದು ವಿನಂತಿ ಸರ್. ನಮ್ಮದು 15ನೇ ವಾರ್ಡ್. ನಮಗೆ ಅನುದಾನ ಸಿಗಲಿಲ್ಲ ಸರ್. ನಾವಂದರೆ 1.5 ವರ್ಷ ಆಯಿತು ಸರ್ ನಾನು ಅಪ್ಲಿಕೇಶನ್ ಕೊಟ್ಟು. ನಮ್ಮದು ನೇರನಗರ ಮತ್ತು 2-3 ಕಡೆ ಹೇಳಿದ್ದೇನೆ ರೋಡು, ಯಾವುದೂ ಇನ್ನೂ ಸರಿಯಾಗಿ ಆಗಲಿಲ್ಲ. ಅಲ್ಲ, ನಮ್ಮ ಸಮಸ್ಯೆ ಹೇಳ್ತಾ ಇರೋದು ಸರ್. ಅಂದರೆ ಕುಂಬಳ ಸರಿಗೂ ಗೊತ್ತು, ನಾನು ಕೊಟ್ಟಿದ್ದೇನೆ ಅಪ್ಲಿಕೇಶನ್ 1 ವರ್ಷ ಮೇಲೆ ಆಯಿತು. ಅಲ್ಲಿ ನೆಹರು ನಗರದಲ್ಲಿ ಸರ್ ಒಂದು 100-120 ಮನೆ ಇದೆ. ಅಲ್ಲಿ ಯಾವುದು ರೋಡ್ ಸರಿ ಇಲ್ಲ. ಅಂದರೆ 2 ಕಡೆ ಕಾಂಕ್ರೀಟ್ ಹಾಕಿದ್ದಾರೆ, ಒಂದು ಸೈಡೆ ರೋಡ್ ಇಲ್ಲ, ಲೈಟಿದು ಪ್ರಾಬ್ಲಮ್ಮು ಎಲ್ಲ. ಇವಾಗ ನಮಗೆ ತುಂಬ ಪ್ರೆಷರ್ ಬೀಳ್ತಾ ಇದೆ ಸರ್. ಅದಕ್ಕೋಸ್ಕರ ಅದೊಂದು ರೋಡಿದು ವ್ಯವಸ್ಥೆ ಒಂದು ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದಿತ್ತು ಸರ್. ಅದು ನಮಗೆ ಅನುದಾನ ಸಿಗುವ ಹಾಗೆ. ಅನುದಾನ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಉಪಾಧ್ಯಕ್ಷನಾಗಿದ್ದೆ, ಮೆಂಬರ್ ಆಗಿದ್ದೆ. ಕೆಲವರಿಗೆ ಮರೆತು ಹೋಗಿದೆ ಅಂತ ಆಗ್ತದೆ ಕೆಲವು ಸಲ. ನಾನು ಜಿಲ್ಲಾ ಪಂಚಾಯತ್ ಇದ್ದೇ ಇಲ್ಲಿ. ನಾನು ತುಂಬ ಸಲ ಸಂಸದರ ಈ ಒಂದು ಚರ್ಚೆ, ಯಾಕೆಂದರೆ ಈ ಫ್ಲೈಓವರ್ ಬಗ್ಗೆ, ಈ ಒಂದು ಕ್ರಾಸಿಂಗಿನ ಬಗ್ಗೆ ಎಲ್ಲ ಮಾತಾಡ್ತಾರೆ. ನೀವು ಹೇಳಿದಾಗೆ ಎಲ್ಲರೂ ಮಾತಾಡೋದು ಹೊರತು ಅದರದ್ದು ನಿಜವಾದ ಎಲ್ಲಿ ಕೆಲಸ ಆಗಬೇಕು, ಯಾವ ಪೇಪರ್ ವರ್ಕ್ ಆಗಬೇಕು ಅದು ಆಗ್ತಾ ಇಲ್ಲ. ಇವತ್ತು ನೀವು ಬಂದ ಮುಖ್ಯ ಉದ್ದೇಶ ಅದೇ ಆಗಿರುತ್ತದೆ. ನಾವು ಪುರಸಭೆಯಿಂದ ಇದನ್ನು ಕ್ಲಿಯರ್ ಮಾಡಿ ಕೊಟ್ಟರೆ ಮಾತ್ರ ಅವರು ಮುಂದೆ ಹೋಗ್ಲಿಕ್ಕೆ ಆಗ್ತದೆ ಹೊರತು ನಾವಿಲ್ಲಿ ಸುಮ್ಮನೆ ಅವರು ಬಂದಾಗ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಅಥವಾ ಭಾಷಣದಲ್ಲಿ ಹೇಳಿದ ತಕ್ಷಣ ಪುರುಷೋತ್ತಮ ಇದಾಗುವುದೇ ಇಲ್ಲ. ಇದು ಪೇಪರ್ ವರ್ಕ್ ಆಗಬೇಕು. ಆ ಕಾರಣಕ್ಕೋಸ್ಕರ ಇವತ್ತೊಂದು ಅದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ವಿಶೇಷವಾಗಿ ಸಂಸದರಿಗೆ ಈ ವಿಷಯಕ್ಕೋಸ್ಕರ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ನಿರಂತರ ಕೆಲಸ ಮಾಡ್ತಾರೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಿನ್ನೆ ಸಂಸದರು ಮತ್ತು ರೈಲ್ವೆ ಮಂತ್ರಿಯವರು ಮೊನ್ನೆನ ಒಟ್ಟಿಗೆ ಇದ್ದು ರೈಲ್ವೆ ಮಂತ್ರಿ ಅವರಿಗೆ ಇವರು ಫೋನ್ ನನಗೆ ಕೊಟ್ಟರು. ನೋಡಿ, ನಿಮ್ಮ MP ಅವರು ನನ್ನನ್ನು ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ ಬಿಡುವುದಿಲ್ಲ, ಏನೆಲ್ಲ ಜಿಲ್ಲೆಗೆ ರೈಲ್ ಬೇಕು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಮತ್ತು ಅಲ್ಲಿ ಏನೆಲ್ಲ ಕೆಲಸ ಆಗಬೇಕು ಬೆನ್ನು ಹತ್ತಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ತುಂಬ ಸಂಸದರಲ್ಲಿ ನಿಮ್ಮ ಸಂಸದರ ಕೆಲಸ ತುಂಬ ಖುಷಿ ಆಯಿತು ಅಂತ ಹೇಳಿದರು. ನನಗೂ ಖುಷಿ ಆಯಿತು. ಆವಾಗ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದರು. ನಾನು ಎಲ್ಲರ ಪರವಾಗಿ ವಿನಂತಿ ಮಾಡೋದು, ನಾವು ಆದಷ್ಟು ಬೇಗ ರವಿಶಂಕರ್ ಮತ್ತು ಚೀಫ್ ಆಫೀಸರ್ ಯಾವ ರೀತಿ ಮಾಡ್ಬೋದು ಅಂತ ಒಂದು ಪೂರ್ಣ ಪ್ರಮಾಣದಲ್ಲಿ ನಾವು ಪುರುಷೋತ್ತಮ ಗಟ್ಟಿಯವರೇ ಇಬ್ಬರು ಸಹ ಯೋಚನೆ ಮಾಡಿ ಅವರಿಗೆ ಒಂದು ತಕ್ಷಣವೇ, ಇನ್ನು ಅದನ್ನು ತುಂಬ ದಿನ ಅಲ್ಲ, ಒಂದು 15 ದಿನದ ಒಳಗೆ ಒಂದು ಪ್ಲ್ಯಾನ್ ಮಾಡಿ ಕೊಡಬೇಕು. ಈ ಥರ ಬೇಕು ಅಂತ ನಮಗೆ. ಈ ಥರ ಮಾಡಿದರೆ ನಮ್ಮ ಈ ಒಂದು ರೈಲ್ವೆ ಟ್ರ್ಯಾಕಿನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನಾವು ಕೊಡಬೇಕು. ನೋಡಿ, ಅವರು ಹೇಳಿದ ಹಾಗೆ ಸರ್ವಿಸ್ ರಸ್ತೆ ಇದು ಆಗಲಿಲ್ಲ. ಯಾಕೆಂದರೆ ಅದು ನಮ್ಮದೇ ಕಾರಣಕ್ಕೋಸ್ಕರ ಆಗಲಿಲ್ಲ.
ಕೆಲವರು ಬೇಕು ಅಂತ ಹೇಳೋದು, ಕೆಲವರು ಬೇಡ ಅಂತ ಹೇಳೋದು. ಆವಾಗಲೇ ಪ್ರಾರಂಭದಲ್ಲೇ ಹೈವೇ ಆಗುವಾಗ ಸರ್ವಿಸ್ ರಸ್ತೆ ಕಂಪಲ್ಸರಿ ಆಗಬೇಕು ಅಂತ ಇದ್ದಿದ್ರೆ ಪ್ಲ್ಯಾನ್ ಆಗ್ತಾ ಇತ್ತು ಅಲ್ವಾ. ಈಗ ಇವರು ಇನ್ನು ಕೊಟ್ಟ ನಂತರ ಅದಾಗೋದು. ಆ ಕಾರಣಕ್ಕೋಸ್ಕರ ಅದು ಸಹ ಈ ಸರ್ವಿಸ್ ರಸ್ತೆ ನಮ್ಮದು ವಿಶೇಷವಾಗಿ ಕುಂಪಲದ್ದು ಅದು ಭಾರಿ ಪ್ರಾಮುಖ್ಯ. ಯಾಕಂದ್ರೆ ತುಂಬ ಡೆತ್ ಆಯಿತು, ಅದು ಆಗಬೇಕು. ಅದನ್ನು ನೀವು ನಾನು ಹೇಳೋದು ಅವರು ದೇವದಾಸರು ಹೇಳಿದಾಗೆ ಪಂಪೆಯಲ್ಲಿಂದ ತಲಪಾಡಿ ತನಕ ಪೂರ್ತಿ ಸರ್ವಿಸ್ ರಸ್ತೆ ಆಗುವ ಹಾಗೆ ಅದನ್ನು ಪೂರ್ತಿಯಾಗಿ ಮಾಡುವಾಗ ಒಂದು ಪ್ರಯತ್ನ ಮಾಡಬೇಕು. ಅದಾದರೆ ನಮಗೆ ಕ್ಲಿಯರ್ ಆಗ್ತದೆ. ಇನ್ನೊಂದು ದೊಡ್ಡ ಚರ್ಚೆ, ಅದನ್ನು ನೀವು ಹೇಳಬೇಕು. ಎಲ್ಲ ಕಡೆ ಚರ್ಚೆ ಆಗೋದು ಈ ಪ್ರಧಾನಮಂತ್ರಿಯವರ ಈ ನಗರ ಪ್ರದೇಶದಲ್ಲಿ ಮನೆ ಕಟ್ಟಲಿಕ್ಕೆ 5 ಲಕ್ಷ ಲೋನ್ ಕೊಡ್ತಾರೆ ಅಲ್ವಾ, ಬ್ಯಾಂಕಿನಿಂದ ಕೊಡ್ತಾರಲ್ಲ 5 ಲಕ್ಷ ನಗರ ಪ್ರದೇಶದವರಿಗೆ. ಎಷ್ಟು ಕೊಡ್ತಾರೆ ಲೋನ್, ಎಷ್ಟು ಕೊಡ್ತಾರೆ ನಗರ ಪ್ರದೇಶದವರಿಗೆ? ಪ್ರಧಾನಮಂತ್ರಿಯವರ ಬ್ಯಾಂಕಿನವರಿಗೆ ಎಷ್ಟು ಕೊಡ್ತಾರೆ? ಅದಲ್ಲ, ನನಗೆ ಎಷ್ಟು ಕೊಡ್ತಾರೆ ಹೇಳಿ. ಅಷ್ಟು ಕೊಡ್ತಾರಲ್ಲ. ನಾನು ಹೇಳೋದು ಅಲ್ಲ, ನೀವು ಹೇಳಿದಿರಿ ಅದು ಬ್ಯಾಂಕಿನವರಿಗೆ ಮತ್ತು ಅವರಿಗೆ ಮಾತ್ರ ಗೊತ್ತಿರೋದು ಅಂತ. ನಾನು ಹೇಳೋದು ನಮ್ಮ ಸದಸ್ಯರಿಗೆ ಅದು ಸಹ ಗೊತ್ತಿರಬೇಕು. ನೀವು ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಇವರು ಕೊಡಬೇಕು. ಇಲ್ಲದಿದ್ದರೆ ಏನಾಗ್ತದೆ, ಎಲ್ಲ ಕಡೆ ಸೆಂಟ್ರಲ್ ಗೌರ್ಮೆಂಟಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದಕ್ಕೆ ನೀವು ಮತ್ತೆ ಹೇಳ್ತೀರಲ್ಲ, ಇದು ಏನಾಗಿದೆ ಅಂತ ನೀವು ಹೇಳ್ತೀರಲ್ಲ, ಇದು ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ನಿಮಗೂ ಗೊತ್ತಿಲ್ಲ, ಪುರಸಭೆಯವರಿಗೆ ಸದಸ್ಯರಿಗೂ ಗೊತ್ತಿಲ್ಲ, ಸುಮ್ಮನೆ ಚರ್ಚೆ ಆಗ್ತಾ ಇರ್ತದೆ, ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತದೆ. ಹಾಗಾದರೆ ಕರೆಕ್ಟ್ ಉಂಟು, ಆ ಕರೆಕ್ಟ್ ವಿಷಯ ಹೇಳಬೇಕಲ್ವ? ಹೌದಾ ಶ್ರೀಧರ್ ಆಳ್ವಾರೆ? ಜನರಿಗೆ ಹೇಳಬೇಕಲ್ಲ. ಮತ್ತು ನಮ್ಮ ಸದಸ್ಯರ ಹತ್ರ ವಿನಂತಿ ಮಾಡೋದು, ಎಲ್ಲರ ಹತ್ರ ನಾವು ಎನಿಸ್ತೇವೆ, ನಾವು ಮೆಂಬರ್ ಆಗಿರುವಂಥದ್ದು ಒಂದು ನೀರು ಕೊಡಲಿಕ್ಕೆ, ಇನ್ನೊಂದು ರಸ್ತೆ ಮಾಡಲಿಕ್ಕೆ, ಇನ್ನೊಂದು ದಾರಿದೀಪ ಹೋದರೆ ದಾರಿದೀಪ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ನಾನು ಹೇಳೋದು, ನಾವು ತುಂಬ ತಿಳ್ಕೊಳ್ಳಿಕ್ಕೆ ತುಂಬ ಸಂಗತಿ ತುಂಬ ಇದೆ. ಪ್ರತಿ ಯೋಜನೆಯನ್ನು ನಾವು ಇವರು ಕೊಡಬೇಕು ಅಂತಿಲ್ಲ, ನಾವು ಹಕ್ಕಲ್ಲಿ ಕೇಳಿ ತಗೊಳ್ಬೇಕು, ಮಾಹಿತಿಯನ್ನು ತಗೊಳ್ಬೇಕು. ಪ್ರತಿ ಸಲ ಮೀಟಿಂಗ್ ಆಗುವಾಗ ನಾವು ಅವರು ಹೇಳಿದ್ದನ್ನೇ ಕೇಳಿ ಹೋಗಬೇಕು ಅಂತ ಏನಿಲ್ಲ. ನಮಗೆ ಬೇಕಾದ ಮಾಹಿತಿಯನ್ನು ಲಿಖಿತವಾಗಿ ತಗೊಳ್ಬೇಕು, ಅಥವಾ ಮಾಹಿತಿಯನ್ನು ಎಲ್ಲವನ್ನು ತಗೊಳ್ಬೇಕು. ನಾವು ಪ್ರತಿದಿನ ಪ್ರತಿ ಸಲ ಬಂದಾಗ ನಮ್ಮ ಸರ್ಕಾರದಿಂದ ಸೆಂಟ್ರಲಿಂದ ಏನು ಬರ್ತದೆ, ರಾಜ್ಯದಿಂದ ಏನು ಬರ್ತದೆ, ಪುರಸಭೆಯಿಂದ ಏನು ಬರ್ತದೆ, ಈ ಗ್ರ್ಯಾಂಟ್ ಎಲ್ಲ ಬೇರೆ ಬೇರೆ ಅವರು ಹೇಳಿದಾಗ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯಕ್ರಮ ಬರ್ತದೆ. ನಮಗೆ ಯಾರಿಗೂ ಗೊತ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೂಡ ಇದನ್ನು ಮಾಹಿತಿಯನ್ನು ಇವರಿಗೆ ಕೊಡುವಂಥದ್ದು ಮಾಡಬೇಕು, ನೀವು ತಗೊಳ್ಳುವಂಥದ್ದು ಮಾಡಬೇಕು. ಆ ಕಾರಣಕ್ಕೋಸ್ಕರ ಇದು ಕೂಡ ಹಾಗೆ ನೋಡಿ. 78 ಮನೆಯವರದು ನಿಮ್ಮ ಹತ್ರ ಯಾರ ಹತ್ರ ಸಹ ಮಾಹಿತಿ ಇಲ್ಲ. ಅವರು ಸಂಸದರು ಕೇಳಿದ್ದು ಸರಿ ಉಂಟು, ಅವರಿಗುಂಟು, ಅವರಿಗೆ ಇಡೀ ಜಿಲ್ಲೆಯವರು ಮತ್ತು ಅವರು ಹೊಸ ಸಂಸದರಾದರೂ ಕೂಡ ಅವರಿಗೆ ಆ ಮಾಹಿತಿ ಉಂಟು. ನೀವು ಇಷ್ಟು ವರ್ಷ ಇದ್ದು ನಿಮಗೆ ಮಾಹಿತಿ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ ನಿಮ್ಮ ಏರಿಯಾದಲ್ಲಿ ಯಾರು ಮನೆ. ಈಗ ನಮಗೆ ಇನ್ನೊಂದು ಆತಂಕ ಇರುವಂಥದ್ದು, ಎಲ್ಲಿ ಹೋದ್ರು ಅವರು ಗಡಿ ಎಲ್ಲಿ ಹೋದ್ರು? ಇನ್ನೊಂದು ಆತಂಕ ಇರುವಂಥದ್ದು, 13 ಮನೆಯಲ್ಲಿ 7 ಮನೆ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಚರ್ಚೆ ನಡೀತಾ ಇರೋದು. ಈ 7 ಮನೆಯವರು ಸಾಕು ಇಡೀ ಗ್ರಾಮಕ್ಕೆ, ನನಗೆ ಮನೆ ಕೊಡಲಿಲ್ಲ ಅಂತ ಹೇಳಲಿಕ್ಕೆ. ರಿಜೆಕ್ಟ್ ಆದವ್ರು ಯಾರು ಅಂತ ನೀವು ಹೇಳಬೇಕಲ್ಲ. ಆ ರಿಜೆಕ್ಟ್ ಯಾರ್ದಾಗಿದೆ ಅಂತ, ಯಾವ ಸದಸ್ಯನ ಏರಿಯಾದಲ್ಲಿ ಆಗಿದೆ ಅಂತ ಅದನ್ನು ನೀವು ಹೇಳಬೇಕಲ್ಲ. ಆಯಿತು, ಅವರು ಬೇಡ ಅಂತೇಳಿ ಅವರು ಹೇಳ್ತಾರೆ, ಮತ್ತೆ ನನಗೆ ಕೊಡಲಿಲ್ಲ ಅಂತ ಅವರೇ ಹೇಳ್ತಾರೆ. ಅದು ಕ್ಲಿಯರ್ ಮಾಡಬೇಕಲ್ಲ. ಕನಿಷ್ಠ ಅವರು ಮಾತಾಡುವಾಗ ಒಬ್ಬ ಸದಸ್ಯ ಹೇಳ್ಬೇಕಲ್ಲ, ನೀವು ಬೇಡ ಅಂತ ನೀವು ಬರೆದು ಕೊಟ್ಟಿದ್ದರಿಂದ ನಿಮಗೆ ರಿಜೆಕ್ಟ್ ಆದದ್ದು ಅಂತೇಳಿ. ಇಲ್ಲದಿದ್ದರೆ ನನಗೆ ಕೊಡಲಿಲ್ಲ ಅಂತ ಇನ್ನೊಂದು ಕತೆ ಮಾತಾಡ್ಕೊಂಡು ಹೋಗ್ತಾರೆ ಅವರು. ಅದಕ್ಕೆ ನೀವು ಅದನ್ನು ಎಲ್ಲವನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ, ಈಗ ತೊಕ್ಕೊಟ್ಟಿದ್ದು ಕೂಡ ಹಾಗೆ, ತೊಕ್ಕೊಟ್ಟಿದ್ದು ನಮ್ಮದು ಟ್ರ್ಯಾಕ್ ಇದ್ದು ಪುರಸಭೆಯವ್ರದ್ದು ಪೂರ್ತಿಯಾಗಿ ನಗರಸಭೆಯವರು ಅದಕ್ಕೆ ಬೇಕಾದ ದಾಖಲೆಯನ್ನು, ಅದಕ್ಕೆ ಬೇಕಾದ ಖಾಲಿ ಗೀತಕ್ಕ ನೀವು ಒಬ್ಬರೇ ಬಂದು ಇವರಿಗೆ ಹೇಳಿದರೆ ಸಾಕಾಗೋದಿಲ್ಲ. ನಿಮ್ಮ ಪುರಸಭೆಯವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ನೀವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು. ಹೇಗೆ ಮಾಡಿದರೆ ಒಳ್ಳೆಯದು, ಹೇಗೆ ಅದೊಂದು ಸರ್ವೆ ಮಾಡಬೇಕು. ನಿಮಗೆ ಸುಲಭ ಅಂದರೆ ಚೀಫ್ ಆಫೀಸರ್ ಇವರೇ ಆಗಿರುವಾಗ ಅವರನ್ನು ಕರ್ಕೊಂಡು ಹೋಗಿ ಜೀವನರೇ ಅದನ್ನು ಮಾಡಿ ಕೊಡಬೇಕು. ಎರಡೂ ಸಹ ನಾವು ಕೊಡದೆ, ನಾವು ಸರಿಯಾದ ದಾಖಲೆ ಸರಿಯಾದ ವ್ಯವಸ್ಥೆ ಮಾಡಿ ಕೊಡದೆ ಮತ್ತೆ ಅವರ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಮ್ಮದೇ ತಪ್ಪು.
ಇನ್ನೊಂದು ಮುಖ್ಯ ಇರುವಂಥದ್ದು ನಮ್ಮ ಬಟ್ಟಪಾಡಿಯಿಂದ ಕೋಸ್ಟಲ್ ಬೀಚ್ ರಸ್ತೆ, ನಮ್ಮ ಮೀನುಗಾರರು ಇರುವಂಥ ಒಂದು ಪ್ರದೇಶ. ಬಟ್ಟಪಾಡಿದು ಲಾಸ್ಟ್ ಮಳೆ ನೀರು ಬಂದು ಅದು ಕೊಚ್ಚಿ ಹೋಗಿದೆ ರಸ್ತೆ. ನಾನು ವಿನಂತಿ ಮಾಡೋದು ನಿಮ್ಮ ಹತ್ರ, ಅದು PWD ಅವರು ಮಾಡೋದು, ಮೀನುಗಾರಿಕೆ ಇಲಾಖೆಯವರು ಮಾಡೋದು, ಅವರು ಮಾಡೋದು, ಇವರು ಮಾಡೋದು, ಚರ್ಚೆಯಲ್ಲಿ ರಸ್ತೆ ಮಾತ್ರ ಕ್ಲಿಯರ್ ಇಲ್ಲ, ಪೂರ್ತಿಯಾಗಿ ಹೋಗಿದೆ ಅಲ್ವಾ ರವಿಶಂಕರ್? ನನ್ನ ವಿನಂತಿ ಇರುವಂಥದ್ದು, ನೀವು CRF ಫಂಡಲ್ಲಿ ಏನಾದರೂ ಒಂದು ಮಾಡಿ ಅದನ್ನು ಒಂದು ಸರಿ ಮಾಡಲಿಕ್ಕೆ ಒಂದು ಮಾಡಿಕೊಟ್ರೆ ನಮ್ಮ ಮೀನುಗಾರರು ಮತ್ತು ಕೋಸ್ಟಲ್ ಪ್ರದೇಶದಲ್ಲಿ ಅದು ತುಂಬ ಲಾಭ ಆಗ್ತದೆ. ಅದಕ್ಕೆ ಒಂದು ಈ ಟೋಟಲ್ ಎಷ್ಟು ಕಿಲೋಮೀಟರ್ ಉಂಟು ಎಲ್ಲ ಸರ್ವೆ ಮಾಡಿ ರವಿಶಂಕರ್ ಒಂದು ಕೊಡಬೇಕು. ರವಿಶಂಕರ್ ಎಲ್ಲ ಮಾಹಿತಿಯನ್ನು ಅವರಿಗೆ ಒಂದು ಈ ಥರ ಉಂಟು, ಈ ಥರ ಒಂದು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಮಾಡಿ ಅವರಿಗೆ ಕೊಡುವಂಥದ್ದನ್ನು ಅದೊಂದು ಮಾಡಬೇಕು. ಎರಡನೇದಾಗಿ ಅವರು ಕಡಲ್ ಕೊರತೆಯ ಬಗ್ಗೆ ಕೇಳಿದ್ದಾರೆ, ನಿಮಗೆ ಕೇಳಿದ್ದಾರೆ. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ನಿಮಗೆ ಸೆಂಟ್ರಲ್ಲಿಗೆ ಇದು ಪೂರ್ಣ ಪ್ರಮಾಣದ ಪ್ರಪೋಸಲ್ ಕೊಟ್ಟರೆ ಅದು ರಾಜ್ಯ ಸರ್ಕಾರದಿಂದ ಕೊಡಬೇಕು. ಇಲ್ಲಿಂದ ನಾವು ಇಷ್ಟು ಜನ ಬಂದಿದ್ದೇವೆ, ನೀವೊಂದು ಕಡಲ್ ಕೊರತೆ ಸರಿ ಮಾಡಬೇಕು ಅಂತ ಹೇಳಿದರೆ ನನಗೆ ಗೊತ್ತುಂಟು, ಮಳೆ ಬರುವಾಗ ಜೋರು ಬರುವಾಗ ಬಂದು ನೋಡಿ ಹೋಗುವುದೇ ಹೊರತು ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಒತ್ತಡ ಹಾಕಿ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ಸೆಂಟ್ರಲ್ಗೆ ಕೊಟ್ಟರೆ ಏನಾದರೂ ಅವರು ಅದನ್ನು ಬೆನ್ನಿ ಹಿಡಿದು ಅದನ್ನು ಮಾಡ್ಬೋದು ಹೊರತು ಸುಮ್ಮನೆ ಅವರು ಇಲ್ಲಿ ಬಂದಿದ್ದಾರೆ ಆರು ಬತ್ತಿತ್ತೇರು ಮರಣಿ ಪಂತ ಅರ್ಲ ದಾಲ ಮಲ್ತಿಜರಿಂದ ಮತ್ತೆ ಚರ್ಚೆ ಆಗಿ ಏನು ಪ್ರಯೋಜನ ಇಲ್ಲ, ಹೌದಲ್ವಾ? ಅವರು ಬಂದಿದ್ರು, ಎಲ್ಲ ಕೇಳಿದ್ದಾರೆ, ಕೇಳಿ ದಾಲ ಮಲ್ತೀನಿ ಅಜ್ಜಿ ಕಡಲು ಇತ್ತೆಲ್ಲ ಬೀರ ಎದುರು ಬತ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಕೆಲಸವನ್ನು ಅವರು ಹೇಳಿದಾಗೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದು, ನನಗೆ ಅವರ ಸ್ವಜಲಧಾರ ಯೋಜನೆಯ ಮುಖಾಂತರ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆಯ ಕೆಲಸ ಆಗ್ತಾ ಉಂಟು ಇಡೀ ಪುರಸಭೆಯ ವ್ಯಾಪ್ತಿಯಲ್ಲಿ. ಅದನ್ನು ನೀವು ಮಾಹಿತಿ ಕೊಡಲಿಲ್ಲ. ಒಟ್ಟು ಎಷ್ಟು ಸೋಮೇಶ್ವರ ಪುರಸಭೆಗೆ ಒಟ್ಟು ಗ್ರ್ಯಾಂಟ್ ಕೇಂದ್ರದಿಂದ ಎಷ್ಟು ಬಂದಿದೆ, ರಾಜ್ಯದಿಂದ ಎಷ್ಟು ಬಂದಿದೆ, ಎಷ್ಟು ನಲ್ಲಿ ನೀರಿನ ಯೋಜನೆ ಇದು ಅನುಷ್ಠಾನ ಆಗ್ತದೆ, ಎಷ್ಟೆಲ್ಲ ಟ್ಯಾಂಕ್ ಆಗಿದೆ, ಎಷ್ಟೆಲ್ಲ ಪೈಪ್ಲೈನ್ ಆಗಿದೆ, ಯಾವ ಪ್ರೋಗ್ರೆಸ್ ಯಾವ ಹಂತದಲ್ಲಿದೆ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 60-40 ಇದರಲ್ಲಿ ಆಗುವಂಥ ಕೆಲಸ. ಅದನ್ನು ಕೂಡ ನೀವು ಒಂದು ಸ್ವಲ್ಪ ಮಾಹಿತಿ ಅವರಿಗೆ ಸಂಸದರಿಗೆ ಕೊಡಬೇಕು ಅಂತ ನನ್ನ ವಿನಂತಿ. ಒಟ್ಟು ಇವತ್ತು ಸಂಸದರು ಕ್ರಿಯಾಶೀಲವಾಗಿ ಕೆಲಸ ಮಾಡುವವರು, ಒಟ್ಟು ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡುವವರು. ಮಾತಾಡುವಾಗ ಗೀತಕ್ಕೆ ಖಡಕ್ ಮಾತಾಡ್ತಾರೆ, ಆದರೆ ಕೆಲಸ ಕೂಡ ಅಷ್ಟೇ ಖಡಕ್ಕಾಗಿ ನಮ್ಮ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ನಾವು ಸಹ ಅಷ್ಟೇ ಫಾಲೋಅಪ್ ಮಾಡಬೇಕು. ನಮ್ಮ ಏರಿಯಾಕ್ಕೆ ಅವರು ನಮ್ಮ ಅಬ್ಬಸ ಕೇಳಿದರು, ಸಲಾಮ ಕೇಳಿದರು, ನಮ್ಮ ಏರಿಯಾಕ್ಕೆ ಟೂರಿಸಮ್ ಡೆವಲಪ್ ಆಗಬೇಕು ಅಂತ. ನಾವು ಟೂರಿಸಮ್ ಆಗಬೇಕಿದ್ರೆ ಕೆಲವರು ಹೇಳೋದು ಟೂರಿಸಮ್ ಬರಲೇಬಾರ್ದು ಅಂತ. ನಮ್ಮ ಏರಿಯಾಕ್ಕೆ ಟೂರಿಸಮ್ ಬಂದರೆ ಎಲ್ಲ ಬಂದು ಕುಡುಕರೆಲ್ಲ ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ ಅಂತ ನಾವೇ ಹೇಳೋದು. ಇನ್ನೊಂದು ಕಡೆಯಿಂದ ಟೂರಿಸಮ್ ಆಗಬೇಕು ಅಂತ ಹೇಳೋದು. ತೀರ್ಮಾನ ನಾವು ಪುರಸಭೆಯಲ್ಲಿ ಮಾಡಿ ಕೊಡಬೇಕು. ನಮ್ಮದು ಈ ಥರ ಆದರೆ ಒಳ್ಳೆಯದು. ಸೋಮೇಶ್ವರ ನನಗೆ ಗೊತ್ತಿರುವ ಮಟ್ಟಿಗೆ ಕನ್ಯಾಕುಮಾರಿಯ ನಂತರ ಒಂದು ದೊಡ್ಡ ರುದ್ರಪಾದ ಇರುವಂಥ ಜಾಗ ಇದ್ದರೆ ಅದು ಸೋಮೇಶ್ವರ ಇರೋದು. ಈ ಏರಿಯಾ ನನ್ನ ವೈಯಕ್ತಿಕ ಅಭಿಪ್ರಾಯ ಟೂರಿಸಮ್ ಆದರೆ ಒಳ್ಳೆಯದು. ಈಗ ಒಟ್ಟು ರಾತ್ರಿ ಬರ್ತಾರೆ, ಬಾಟ್ಲ್ ಹಿಡಿತಾರೆ, ಎಲ್ಲ ಹಿಡಿತಾರೆ, ಏನೆಲ್ಲ ಮಾಡ್ತಾರೆ, ಹೋಗ್ತಾರೆ. ಟೂರಿಸಮ್ ಡೆವಲಪ್ ಆದರೆ CC ಕ್ಯಾಮರಾ ಬರ್ತದೆ, ಲೈಟ್ ಬರ್ತದೆ, ಓಪನ್ ಇರ್ತದೆ, ಭದ್ರತೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಊರು ಒಂದು ಸ್ವಲ್ಪ ಹಿಂದೆಗಿಂತ ಒಂದು ಸ್ವಲ್ಪ ಜಾಗೃತೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತೀರ್ಮಾನ ನಾವು ಮಾಡಿಕೊಡಬೇಕು. ಒಂದು CRF ಫಂಡ್ನ ಬಗ್ಗೆ ಕೊಡಬೇಕು, ಟೂರಿಸಮ್ನ ಬಗ್ಗೆ ಕೊಡಬೇಕು, ರೈಲ್ವೆ ರವಿಶಂಕರ್ ರೈಲ್ವೆ ಇದರದ್ದು ನಾವು ಮಾಡಿಕೊಡಬೇಕು, ಮತ್ತು ಕೋಸ್ಟಲ್ ಸೋಮೇಶ್ವರ ಪಂಪೆಯಲ್ಲಿಂದ ಅಲ್ಲಿ ತನಕ ಈ ಒಂದು ಸರ್ವಿಸ್ ರಸ್ತೆ ಆಗಬೇಕು ಅಂತ ನಾವು ಕೊಡಬೇಕು. ನಾವು ಅವರಿಗೆ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಮ್ಮ ಕಡೆಯಿಂದ ಇಂಜಿನಿಯರನ್ನು ಕರ್ಕೊಂಡು ಬಂದು ನಾವು ಕೊಡಬೇಕು. ಇಷ್ಟೆಲ್ಲ ಮಾಡಿದರೆ ಅವರ ಕೈಯಿಂದ ಇದೆಲ್ಲ ಖಂಡಿತ ಕೆಲಸ ಆಗ್ತದೆ. ಉಳ್ಳಾಲದ್ದು ಕೂಡ ಹಾಗೆ, ನೀವು ಅಲ್ಲಿಂದ ನಡ್ಕೊಂಡು ಹೋಗುವ ರಸ್ತೆ ಕ್ಲಿಯರ್ ಆಗಿದೆ ಅಲ್ಲಿ ಉಳ್ಳಾಲ. ಅದು ಕ್ರಾಸಿಂಗ್ ಅಲ್ಲ, ಕ್ರಾಸಿಂಗ್ ಮಾಡುವಂಥದ್ದು ಅದು ಕೂಡ ನಾವು ಕರೆಕ್ಟ್ ಮಾಡಿ ಇನ್ನೂ ಸಹ ಏನು ಫರ್ದರ್ ಪ್ಲ್ಯಾನ್ ಇದ್ದರೆ ಅದನ್ನು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಒಟ್ಟು ನಮ್ಮ ಈ ಒಂದು ಪುರಸಭೆಗೆ, ನಮ್ಮ ಉಳ್ಳಾಲಕ್ಕೆ ಇವತ್ತು ರಾಣಿ ಅಬ್ಬಕ್ಕನ ಹೆಸರನ್ನು ಹೇಳಿದಿರಿ. ನೀವು ಉಳ್ಳಾಲ ಪುರಸಭೆಯಲ್ಲಿ ಕೂಡ ಒಂದು ನಿರ್ಣಯ ಮಾಡಬೇಕಲ್ಲ. ಉಳ್ಳಾಲ ಪುರಸಭೆಯಲ್ಲಿ ಕೂಡ ಆ ಒಂದು ಕೋಸ್ಟಲ್ ಅಬ್ಬಕ್ಕನ ಈ ಏರಿಯಾಕ್ಕೆ ರಾಣಿ ಅಬ್ಬಕ್ಕನ ಹೆಸರಿಟ್ಟು, ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ
ನಾವು ಒಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಂಸದರ ಮುಖಾಂತರ ಪ್ರಯತ್ನ ಎಲ್ಲ ಮಾಡುವ. ನಮ್ಮ ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆಯ ಭಾಗದಲ್ಲಿ ಉಳ್ಳಾಲ ಈ ಭಾಗದ ಅಭಿವೃದ್ಧಿಗೋಸ್ಕರ ಇವತ್ತು ಅವರ ಸಮಯ ನಿಜವಾಗಿ ಒಂದ್ಸಲ ಬರ್ತೇನೆ, ಅವರಿಗೆ ಕೂಡ ರಾಜ್ಯಪಾಲರು ಬರುವ ಕಾರಣ ವ್ಯತ್ಯಾಸ ಎಲ್ಲ ಇತ್ತು. ಆದರೆ ಎಲ್ಲ ಸಮಯವನ್ನು ಬದಿಗಿಟ್ಟು ನಮ್ಮ ಈ ಒಂದು ಪುರಸಭೆಯ ಸಾಕಷ್ಟು ಬಾರಿ ರವಿಶಂಕರ್ ಮತ್ತು ಸದಸ್ಯರು ಸಾಕಷ್ಟು ಬಾರಿ ನೀವೆಲ್ಲ ಒತ್ತಾಯ ಮಾಡಿದಿರಿ, ಒಂದು ಸಲ ನಮಗೆ ಕ್ಲಿಯರ್ ಆಗಬೇಕು ಅಂತ. ಹೆಚ್ಚಿನ ಅಂಶ ಇವತ್ತೊಂದು ಅದಕ್ಕೆ ತಾರ್ಕಿಕ ಅಂತ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಏನು ಮಾಡಬೇಕು ಅಂತ ಪ್ರಾರಂಭ ಆಗಿದೆ, ಮತ್ತೆ ಅವರು ಮಾಡ್ತಾರೆ. ನಾವು ಪ್ರಾರಂಭ ಮಾಡುವ ಇವತ್ತಿನಿಂದ. ಇವತ್ತು ಈ ಒಂದು ಸಭೆಯಲ್ಲಿ ಬಂದದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗಿ ಸಂಸದರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹುಟ್ಟಿದ್ದು ನಮಗೆ ನೀರಿದು ಕುಡಿಯೋ ನೀರಿದು ಯೋಜನೆ ಆಗ್ತಾ ಇದೆ. ಈಗ ಅದು ಕೆಲಸ ಆಗ್ತಾ ಇದೆ ಸರ್. ಈಗ ಪೈಪ್ಲೈನು ಮತ್ತು ಅದು ಅವ್ರ ಏಜೆನ್ಸಿ ಮೂಲಕನೇ ಮಾಡ್ತಾಯಿದ್ದಾರೆ ಸರ್. ಈಗ ನಾವು ನಗರ ಸಭೆ ಪುರಸಭೆ ಮಾಡ್ತಾಯಿಲ್ಲ ಸರ್. ಪುರಸಭೆ ಅವರಿಗೆ ಸಪೋರ್ಟ್ ಮಾಡಿ ಅವರು ಜಿಲ್ಲಾ ಮಟ್ಟದಲ್ಲೇ ಮಾಡ್ತಾಯಿದ್ದಾರೆ ಸರ್. ಒಬ್ಬರು ಕೊಟ್ಟಿದ್ದಾರೆ. ಈ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಂತ ಒಂದು ಯೋಜನೆ ಇದೆ. ನಮ್ಮ ಎಲ್ಲ ಮೆಂಬರ್ಸ್ಗಳು ಒಂದು ಅಟ್ಲೀಸ್ಟ್ ನಿಮ್ಮ ವಾರ್ಡಲ್ಲಿ ಒಂದು 10 ಮನೆ ಆದರೂ ಸೂರ್ಯಘರ್ ಯೋಜನೆ ಮಾಡಬೇಕು. ಅದರಲ್ಲಿ ಏನೂ ದೊಡ್ಡ ಕೆಲಸ ಇಲ್ಲ. ಸೂರ್ಯಘರ್ ಯೋಜನೆಯಲ್ಲಿ ಬ್ಯಾಂಕ್ ಜೊತೆ ಲಿಂಕ್ ಮಾಡಿದರೆ ಬ್ಯಾಂಕ್ ಸಾಲ ಕೊಡ್ತದೆ. 3 ಲಕ್ಷ ಸಾಲ ಕೊಟ್ಟರೆ ಅದರ 1,30,30,000 ಏನೋ ಸಬ್ಸಿಡಿ ಸಿಗ್ತದೆ. ಇದಕ್ಕೆ 1,30,30,000, 2 ಲಕ್ಷ ಅಂಡ 70,000, 1 ಲಕ್ಷ ಆದರೆ 30,000. ಅದರಲ್ಲಿ 3 ಸೆಟಪ್ ಇದೆ. 1 ಮೆಗಾವಾಟ್ ಅದ. 1 ಲಕ್ಷದ್ದು ಒಂದು ಯೂನಿಟ್ ಹಾಕ್ಬೋದು. ಅದಕ್ಕೆ 30,000 ಸಬ್ಸಿಡಿ ಸಿಗ್ತದೆ, 70,000 ನೀವು ಖರ್ಚು ಮಾಡಬೇಕು. ಎರಡನೇದು 2 ಲಕ್ಷ ಇದು ತಗೊಂಡ್ರೆ 70,000 ನಿಮಗೆ ಸಬ್ಸಿಡಿ ಸಿಗ್ತದೆ, 1,30,000 ನೀವು ಖರ್ಚು ಮಾಡಬೇಕು. ಮೂರನೇದು 3 ಲಕ್ಷ ತಗೊಂಡ್ರೆ 1,30,000 ಸಿಗ್ತದೆ, 1,70,000 ಖರ್ಚು ಮಾಡಬೇಕು. ಇದೊಂದೇ ಯೋಜನೆ ನಾವು ಇಲ್ಲಾಂದರೆ ಹೆಚ್ಚಿನ ಯೋಜನೆಗಳೇನಾಗ್ತದೆ ಕೆಳ ಮಧ್ಯಮ ವರ್ಗ ಮತ್ತು ಬಡವರ ಹತ್ರ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ. ಈ ಯೋಜನೆ ಇಟ್ಕೊಂಡು ನೀವು ದೊಡ್ಡವರ ಹತ್ರನೂ ಹೋಗ್ಬೋದು. ಇದೊಂದು ಅವಕಾಶ ನಿಮಗೆ ಮೆಂಬರ್ಸ್ಗಳಿಗೆ. ಒಂದು ಸ್ವಲ್ಪ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದಲ್ಲಿರುವವರಿಗೆ ಕೂಡ ಈ ಪ್ರಧಾನಮಂತ್ರಿ ಸೂರ್ಯಘರ್ ಬಿಜ್ಲಿ ಯೋಜನೆ ಇದನ್ನು ಹಾಕಿದರೆ ಸೋಲಾರಲ್ಲಿ ಅವರಿಗೆ ಕರೆಂಟ್ ಜನ್ರೇಟ್ ಆಗ್ತದೆ. ಸೊ ಅವರಿಗೆ ತಿಂಗಳ ಆಲ್ಮೋಸ್ಟ್ ನಾನು ಮಂಗಳೂರಲ್ಲಿ ತುಂಬ ಕಡೆ ನೋಡಿದ್ದೇನೆ, ಯಾರೆಲ್ಲ ಸೂರ್ಯಘರ್ ಬಿಜ್ಲಿ ಯೋಜನೆ ಹಾಕಿದ್ದಾರೆ ಅವರಿಗೆ ಆಲ್ಮೋಸ್ಟ್ ಕರೆಂಟ್ ಬಿಲ್ 0 ಬರ್ತದೆ. ಕರೆಂಟ್ ಬಿಲ್ 0 ಬಂದು ಅಡಿಷ್ನಲ್ ಕರೆಂಟ್ ಆದರೆ ಅದು ಗ್ರಿಡ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ಪುನಃ ಹಣ ಕೊಡ್ತಾರೆ. ಅದಕ್ಕೆ ₹1 ಏನೋ ಕೊಡ್ತಾರೆ, ₹1.30 ಏನೋ ಕೊಡ್ತಾರೆ. ಏನೇ ಇರಲಿ, ಒಟ್ಟಾಗಿ ಆ ಯೋಜನೆ ಸರಿಯಾಗಿದೆ. ಇದರ ಬಗ್ಗೆಯೂ ಕೂಡ ನೀವು ಯಾರನ್ನಾದರೂ ಒಂದು ತರಿಸಿ ಒಮ್ಮೆ ಅಲ್ಲ, ಅದಕ್ಕೆ ಎಲ್ಲ ಮೆಂಬರ್ಸನ್ನು ಕೂರಿಸಿ ಒಮ್ಮೆ ಸೂರ್ಯಘರ್ ಬಿಜ್ಲಿ ಯೋಜನೆಯ ಬಗ್ಗೆ ಕೀರ್ತನ ಹತ್ರ ಕೇಳ್ಬೋದು. ಯಾರಾದರೂ ಅದರ ರಿಸೋರ್ಸ್ ಪರ್ಸನ್ ಬಂದು ಅದನ್ನು ಫುಲ್ ಬ್ರೀಫ್ ಮಾಡ್ತಾರೆ. ಮತ್ತು ನಿಮ್ಮ ವಾರ್ಡ್ಗಳಲ್ಲಿ ಹಾಕಲಿಕ್ಕೆ ಪ್ರಾರಂಭ ಮಾಡಿ. ಇದು ಲಾಂಗ್ ಟರ್ಮ್ ದೃಷ್ಟಿಯಿಂದಲೂ ಒಳ್ಳೆಯದು. ಸೋಲಾರ್ ಲಿಂಕ್ ಕರೆಂಟ್ ಇದಾದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದಲೂ ಒಳ್ಳೆಯದು. ಓವರಾಲ್ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಒಂದು ನಾವೇ ಜನ್ರೇಟ್ ಮಾಡ್ತೀವಿ ಕರೆಂಟ್, ನಮಗೆ ಉಪಯೋಗ ಆಗ್ತದೆ, ನಾವು ಕರೆಂಟ್ ಬಿಲ್ ಕೊಟ್ಟೋದು ಕಡಿಮೆ ಆಗ್ತದೆ. ಇನ್ನೊಂದು ದೂರದೃಷ್ಟಿಯ ಯೋಜನೆ ಏನಂದರೆ, ಕರೆಂಟ್ ಈಗ ಜನ್ರೇಟನ್ ಆಗ್ತದೆ, ಅದು ಕೋಲ್ ಮುಖಾಂತರ ಜನ್ರೇಟ್ ಆಗೋದು. ಕೊಯ್ಲ ಮುಖಾಂತರ ಜನ್ರೇಟ್ ಆಗೋದಂದ್ರೆ ಆ ಕೋಲನ್ನು ನಾವು ಎಲ್ಲಿಂದೋ ಪರ್ಚೇಸ್ ಮಾಡಬೇಕು. ನಾವು ಕೊಟ್ಟ ಟ್ಯಾಕ್ಸಲ್ಲಿ ಕೋಲಿಗೆ ಹೋಗ್ತದೆ. ಸೊ ಅಲ್ಲಿಯ ಖರ್ಚು ಕಡಿಮೆ ಮಾಡಿದಷ್ಟು ಆ ಖರ್ಚು ನಾಳಿನ ದಿನ ಅಭಿವೃದ್ಧಿಗೆ ಬರುವಂಥದ್ದು. ಸೊ ಅದು ಎಷ್ಟು ಅರ್ಥ ಆಗ್ತದೆ ನಿಮ್ಗೆ ಗೊತ್ತಿಲ್ಲ. ನಾನು ಬೇಸಿಕಲಿ ಹೇಳುವಂಥದ್ದು, ನಾವು ನಮ್ಮ ವಾರ್ಡ್ಗಳಲ್ಲಿ ಒಂದು 10 ಮನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ನೀವತ್ತು ಆದದನ್ನೊಂದು ಏನಾದರೂ ಒಂದು ಮಿನಿಟ್ಸ್ ಆದರೂ ಮಾಡಿ. ಇಲ್ಲಾಂದರೆ ನಾಳೆ ನಾನು ಬಂದು ಕೇಳ್ತೇನೆ, ಅದೇ ನನಗೆ ಮರ್ತೋಗೋದಿಲ್ಲ. 10 ಪ್ರತಿ ವಾರ್ಡಲ್ಲಿ ಒಂದು 10 ಟಾರ್ಗೆಟ್ ಇಟ್ಕೊಂಡು, ಒಂದು ಕಾಂಪಿಟೇಷನ್ ಟೈಪ್ ಬೇಕಿದ್ರೆ ಇಟ್ಕೊಳ್ಳಿ. 10 ಬೇಗ ಮಾಡಿದವ್ರಿಗೆ ಏನಂತ ಒಂದೇನಾದರೂ ಮಾಡಿ. 230 ಮನೆ
ಒಂದು ಮಾದರಿ ಪುರಸಭೆ ಅಂತ ಆಗೋದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೆ ಮಾತ್ರ. ನಾವು ರೋಡಿಗೆ ಹಣ ಕೇಳೋದು ಅದು ಕೇಳಲೇಬೇಕು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಬಟ್ ಅದು ಮಾತ್ರ ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಾದರಿ ಪುರಸಭೆ ಆಗಬೇಕು. ಯಾರ್ಯಾರಿಗೆ ಯಾವ್ಯಾವ ಯೋಜನೆಗಳು ತಲುಪಬೇಕು ಆ ಯೋಜನೆಗಳನ್ನು ಐಡೆಂಟಿಫೈ ಮಾಡಿ ಅವನಿಗೆ ತಲುಪಿಸುವಂಥದ್ದು ಒಬ್ಬ ನಗರಸಭಾ ಸದಸ್ಯನ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ. ಆಗ ಮಾತ್ರ ನೀವು ಡೈರೆಕ್ಟ್ ವೋಟರ್ಸ್ ಜೊತೆ ಕನೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಬಂದು ನಿಮ್ಮ ಹತ್ರ ಮಾಡಿಸೋದು ಒಂದು ಭಾಗ. ಇವತ್ತು ಹಿಂದಿನ ಕಾಲದಲ್ಲಿ ಜನಪ್ರತಿನಿಧಿಗಳಂದರೆ ರೇಷನ್ ಕಾರ್ಡ್ ಮಾಡಿಸ್ಕೊಡೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಮಾಡಿಸ್ಕೊಡ್ಸೋದು, ಈ ರೀತಿ ಇತ್ತು. ಇವತ್ತು ಹೆಚ್ಚಿನವರು ಅವರಷ್ಟಕ್ಕೆ ಮಾಡ್ಕೊಳ್ತಾರೆ, ಯಾಕಂದರೆ ಇಂಟರ್ನೆಟ್ ಅದು ಇದು ಬಂದು ಮಾಡ್ಕೊಳ್ತಾರೆ. ಈಗ ನಾವು ಈ ಯೋಜನೆಗಳನ್ನು ತಲಿಸ್ಬೇಕು, ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಹಾಗಾಗಿ ನಾನು ಈ ಎರಡು ಯೋಜನೆ, ಒಂದು ಆವಾಸ್ ಯೋಜನೆಯದ್ದು ಇದಾಗಿದೆ. ಆವಾಸ್ ಯೋಜನೆಯಲ್ಲಿ ಸ್ವಲ್ಪ ಸಮಸ್ಯೆನೇ ಇದೆ, ರಾಜ್ಯ ಸರ್ಕಾರದ ಪೊಲಿಟಿಕಲ್ ಇದೆ. ಅದನ್ನು ನಾನು ಇಲ್ಲಿ ಹೇಳಿದರೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಂತ ಬಂದಿದೆ. ಕರ್ನಾಟಕ ಸರ್ಕಾರ ಇನ್ನೂ ಸೈನ್ ಮಾಡಲಿಲ್ಲ. ಪ್ರಶ್ನೆ ಕೇಳಿದರೆ ವಸತಿ ಸಚಿವರು ಹೇಳ್ತಾರೆ 1.5 ಲಕ್ಷದಲ್ಲಿ ಮನೆ ಆಗೋದಿಲ್ಲ ಅಂತ. 1.5 ಲಕ್ಷದಲ್ಲಿ ಮನೆ ಆಗೋದಿಲ್ಲ, ಹೌದು. ಬಟ್ 1.5 ಲಕ್ಷ ಕೊಟ್ಟರೆ ಮನೆ ಕಟ್ಟುವವನಿಗೊಂದು ಸಾಕಾರ ಆಗ್ತದೆ, ಖಂಡಿತ ಅಲ್ಲ, ಹೌದಲ್ವಾ? ಆಗ್ತದಲ್ಲ. ಈಗ ಒಂದು ಮನೆ 10 ಲಕ್ಷದಲ್ಲಿ ಒಬ್ಬ ಕಟ್ಟೋದಾದರೆ 1.5 ಲಕ್ಷ ಕೊಟ್ಟರೆ ಅವನಿಗೊಂದು ಉಪಕಾರ ಆಗ್ತದಲ್ಲ. ಬಟ್ ನಮ್ಮ ವಸತಿ ಸಚಿವರು ಹೇಳ್ತಾರೆ 1.5 ಲಕ್ಷದಲ್ಲಿ ಕೊಟ್ಟರೆ 1.5 ಲಕ್ಷದಲ್ಲಿ ಮನೆ ಆಗೋದಿಲ್ಲ ಅಂತ. ಬಟ್ ಅವರಿಗೆ 1.5 ಲಕ್ಷಕ್ಕೆ ಇನ್ನೊಂದು 8 ಲಕ್ಷ ಕೊಟ್ಟು ಮನೆ ಕಟ್ಟಿಸೋದಕ್ಕೆ ಯಾರು ಅಭ್ಯಂತರ ಇಲ್ಲ. ಈಗಿರುವಂಥ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ 1.5 ಲಕ್ಷ ಸಬ್ಸಿಡಿ ಕೊಡೋದು. ಬಟ್ ಅಡಿಷ್ನಲ್ ಕೊಡಲಿಕ್ಕೆ ಜಮೀರ್ ಅಹಮದ್ ಖಾನ್ಗೆ ಯಾರ್ದು ತೊಂದರೆ ಇಲ್ಲ, ಅವ್ರು ಕೊಡ್ಬೋದು. 10 ಲಕ್ಷನೂ ಕೊಡ್ಬೋದು ಬೇಕಿದ್ರೆ. ಹೇಗೆ 2,000 ತಿಂಗಳು ಕೊಡ್ತಾರೆ, ಹಾಗೆ ಮನೆ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಹಣ ಕೊಡೋದು. ಬಟ್ ಪೊಲಿಟಿಕಲ್ ಆಗ್ತದೆ ಅದು ಮಾತಾಡಿದರೆ. ಹಾಗಾಗಿ ಅದು ಬೇಡ. ನಾವು ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಇಂಡಿವಿಜುವಲಿ ಹೆಲ್ಪ್ ಆಗುವಂಥದ್ದು ನನ್ನ ವಿನಂತಿ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ. ಈ ಪ್ರಧಾನಮಂತ್ರಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಕನಿಷ್ಠ 10 ಒಬ್ಬ ವಾರ್ಡ್ ಸದಸ್ಯ ಅವರವರ ಮನೇಲಿ ಐಡೆಂಟಿಫೈ ಮಾಡಬೇಕು. ಇದನ್ನು ಫಾಲೋಅಪ್ ಮಾಡಿ ನಿಮಗೊಂದು ಅಪ್ಡೇಟು ಕೊಡಬೇಕು. ಅದನ್ನು ನೋಟು ಮಾಡಿ. ಮತ್ತು ಉಳಿದದ್ದು ಈಗ ನಮಗೆ ಪ್ರಯಾರಿಟಿಯಲ್ಲಿ ಆಗಬೇಕಾದ್ದು ಮೇಲ್ಸೇತುವೆ. ಅದರದ್ದು ರೈಲ್ವೆ ಅಧಿಕಾರಿಗಳನ್ನು ಬೇಕಿದ್ದರೆ ನಾನು ಹೇಳ್ತೇನೆ ಅವರಿಗೆ, ನೀವು ಮತ್ತು ಅವರು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಇದು ಅವರ ಪ್ರಪೋಸಲ್ ಒಂದು ರೆಡಿ ಮಾಡಿ ಕಳಿಸಲಿ. ನಾನು ಅದನ್ನು ಅಪ್ರೂವ್ ಮಾಡೋ ಕೆಲಸ ಮಾಡಿಸ್ತೇನೆ. ಜನರಲ್ಲೇ ಆ ಥರ ಇಲ್ಲ. 10 ಮ್ಯಾನೇಜರ್ಗಳಲ್ಲಿ 4 ಜನ ಸರಿ ಇರೋದಿಲ್ಲ ಅಂತ ಕೇಳುವ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಯೋಜನೆ, ವಿಶೇಷವಾಗಿ ಹಣ ಸಿಗುವಂಥ ಯೋಜನೆ, ಮುದ್ರಾ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಇದು ಸೂರ್ಯಘರ್ ಬಿಜ್ಲಿ ಇರ್ಬೋದು, ಈ ಎಲ್ಲ ಯೋಜನೆಗಳಲ್ಲಿ ನೀವು ಹಿಂದೆ ಯಾವುದೋ ಸಾಲ ತಗೊಂಡು ಅಲ್ಲಿ ನೀವು ಡಿಫಾಲ್ಟ್ ಆಗಿದ್ರೆ ನಿಮಗೆ ಸಮಸ್ಯೆ ಆಗ್ತದೆ. ಅವ್ರು ಹೇಳೋದಿಲ್ಲ ನಮಗೆ, ನನಗೆ ಯಾಕೆಂದರೆ ತುಂಬ ಕೇಸ್ ಬರ್ತದೆ. ಮತ್ತು ಕೊನೆಗೆ ಚೆಕ್ ಮಾಡುವಾಗ ಅವು ಎಲ್ಲಿಯೇ ಸಾಲ ತಗೊಂಡಿರ್ತಾರೆ, ಅದು ಡಿಫಾಲ್ಟ್ ಆಗಿರ್ತದೆ. ಹಾಗೆ ಇವರು ಕೊಡೋದಿಲ್ಲ. ಬಟ್ ಬೇರೆ ಕೇಸ್ ಇದ್ರೆ ಮಾತಾಡೋದು. ನೀವು ಡೀಟೇಲ್ಸ್ ಕೊಡಿ, ಕೇಸ್ ಡೀಟೇಲ್ ಕೊಡಿ, ನಾನು ಮಾತಾಡೋದು. ಮಂಡಲ BJP ಪ್ರಧಾನ ಕಾರ್ಯದರ್ಶಿ, ಮುಖ್ಯಾಧಿಕಾರಿಗಳ ಒಂದು ಪ್ರಶ್ನೆ. ಅಂದರೆ ನೀವು ಉಳ್ಳಾಲದ ಕೂಡ ಕಮಿಷನರ್ ಆಗಿದ್ದೀರಾ. ನಮ್ಮ ಫ್ಲೈಓವರ ಕೆಳಗಡೆ ಅಲ್ಲಿ ನೀವು ನಿಮ್ಮ ಪುರಸಭೆದೇ ಒಂದು ಇದು ಹಾಕಿದ್ದೀರಿ, ಏನು ಫಲಕ ಹಾಕಿದ್ದೀರಾ. ಅಂದರೆ ಇದರ ಕೆಳಗಡೆ ಯಾವುದು ಫ್ಲೆಕ್ಸ್ ಹಾಕಬಾರ್ದು, ಅಂಗಡಿ ಮುಖಂಡಗಳಲ್ಲಿ ಅಲ್ಲಿ ಇಡಬಾರ್ದು. ಇಟ್ಟರೆ ನೀವು ನಿಮಗೆ ಇದು ಕಾನೂನು ಪ್ರಕಾರ ಶಿಕ್ಷೆ ಅಂತ ಕೊಟ್ಟಿದ್ದೀರಾ. ಆದರೆ ಅಲ್ಲಿ ರಾಜಾರೋಷವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಏನು ಪಬ್ಲಿಕ್ ಇದೆಯಾ, ಪಬ್ಲಿಕ್ನವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಅಲ್ಲಿ ಇನ್ಸಿಡೆಂಟ್ ಎಲ್ಲ ಆಯಿತು. ಆದರೆ ಅದರ ಬಗ್ಗೆ ನೀವು ಏನೇ ಒಂದು ಆ್ಯಕ್ಷನೇ ತೆಗಿತಿಲ್ಲ. ನಾವು ತುಂಬ ಸರಿ ಮಾತ್ರ ಎಲ್ಲ ಹೇಳಿದ್ದೇವೆ. ಅದಲ್ಲದೆ ಹೈವೇ ಪಕ್ಕದಲ್ಲಿ ಒಂದು ಗುಜಿರಿ ಅಂಗಡಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀರಾ. ಆ ಗುಜಿರಿ ಅಂಗಡಿಯಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅಂದರೆ ಅಲ್ಲಿ ಕೂಡ ಜನರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಕಷ್ಟ. ಅಲ್ಲಿ ಯಾವುದು ಸರ್ವಿಸ್ ರಸ್ತೆ ಇದೆಯಲ್ಲ, ಸರ್ವಿಸ್ ರಸ್ತೆ ಪಕ್ಕ ಅಂದರೆ ಸಾಗರ ಬಿಲ್ಡಿಂಗಿನ ಕೆಳಗಡೆ ನಾವು ಎಲ್ಲೆಲ್ಲಿ ಯಾವ್ಯಾವ ಅಂಗಡಿಗೆ ಲೈಸೆನ್ಸ್ ಕೊಡಬೇಕಂತ ನಿಮಗೆ ಗೊತ್ತಿರುತ್ತೆ. ಆದರೆ ನೀವು ಆ ಥರ ಅದನ್ನು ಕೊಡಲಿಲ್ಲ. ನಾವು ಫ್ಲೈಓವರ್ ಕೆಳಗಡೆ ಹೇಳೋದು ಅಡಿಯಲ್ಲಿರುವಂಥದ್ದು ಸರ್. ಒಂದು ಅದು ಹಾಂ ಹೌದು
ಮತ್ತೊಂದು ಈಗ ಅಲ್ಲಿ ಮಳೆ ನೀರು ಬರುವಂಥ ಸಮಸ್ಯೆ, ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವ ಚರಂಡಿ, ಮತ್ತೊಂದು PWD ಅಲ್ಲಿ ಪಕ್ಕದಲ್ಲಿ ಇರುವಂಥ ಸಮಸ್ಯೆ. ಅದನ್ನು ಏನಂದರೆ ನೀವು ಎರಡೂ ಅಧಿಕಾರಿಯನ್ನು ಕೂಡ ಕರೆದು ಬಿಟ್ಟು ಒಮ್ಮೆ ಮೀಟ್ ಮಾಡಬೇಕು. ಹಾಗಾಗಿ ಅದಕ್ಕೊಂದು ಸೊಲ್ಯೂಷನ್ ಸಿಗ್ಬೋದು. ಇಲ್ಲದ್ರೆ ತುಂಬ ಕಷ್ಟ. ಯಾಕಂದರೆ ಮಳೆ ನೀರಿಗೆ ಗೊತ್ತಿರೋದಿಲ್ಲ ಅದು PWD ಮತ್ತು ಇದು ನಮ್ಮ ನ್ಯಾಷನಲ್ ಹೈವೇ ಅಂತ. ನಾಡ್ದು ಮಳೆ ಬಂದಾಗ ಇಡೀ ಅಲ್ಲಿ ತೊಕ್ಕೊಂಡು ಮುಳುಗಡೆ ಆಗ್ತದೆ. ಸರ್ ನೀವು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ನೀವು ಜಾಸ್ತಿಯಾಗಿ ಸ್ವಲ್ಪ ಇದು ಇಂಟ್ರೆಸ್ಟ್ ತೆಗಿಬೇಕು. ಯಾಕಂದರೆ ಇದು ನಾವು ಸಾರ್ವಜನಿಕರ ಪರವಾಗಿ ನಾವು ಮಾತಾಡುವಂಥದ್ದು. ವಿಶೇಷವಾಗಿ ಸೋಮೇಶ್ವರ ಪುರಸಭೆಗೆ ಮಾನ್ಯ ಸಂಸದರ ಭೇಟಿ ನೀಡಿ ಒಂದಷ್ಟು ಚರ್ಚೆಗಳನ್ನು ಮಾಡಿ ನಾವು ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯ ಅಭಿವೃದ್ಧಿಗೋಸ್ಕರ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಅದರ ಅಡಿಯಲ್ಲಿ ಉಳ್ಳಾಲದ ಕೂಡ ಆಗಿದೆ ನಮ್ಮ ಕೆಲಸ, ಜೊತೆಗೆ ಕೋಟೆಗಾರದ ಕೂಡ ಆಗಬೇಕು, ಅದು ಸಹ ನಮ್ಮದೇ. ಒಟ್ಟು ನೀವು ಬಂದು ನಿಮ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ, ನಮ್ಮ ಹತ್ರ ಒಂದಷ್ಟು ಮಾಹಿತಿನ ಕೇಳಿದಿರಿ, ಮುಂದಿನ ಯಾವ ರೀತಿ ಮಾಡಬೇಕು ಅಂತ ಹೇಳಿದಿರಿ. ಅದು ಒಂದು ನಾನು ಹೇಳುವಂತ ಬಿಟ್ಟು ಇದು ನಮ್ಮ ಮನವಿಯಲ್ಲಿದೆ, ಒಂದು ಕ್ಯಾಲಿಕೇಟ್ ರೈಲು ಅಂತ ಅನ್ನೋದಂತ ಅದು 5 ಗಂಟೆ ಮೊದಲು ನಿಲ್ತಿತ್ತಂತೆ ಈ ಉಳ್ಳಾಲ ಸ್ಟೇಷನಲ್ಲಿ ಕ್ಯಾಲಿಕೇಟ್ ರೈಲು. ನಂತರದಲ್ಲಿ ಬೇರೆ ಬೇರೆ ಚಟುವಟಿಕೆ ಆಗ್ತದೆ ನಿಲ್ಲಿಸಿದ್ರಂತೆ. ಈಗ ಅದನ್ನು ಇಲ್ಲಿ ನಿಲ್ಲಿಸಬೇಕಂತ ಒಂದು ಸಾರ್ವಜನಿಕ ಒಂದಷ್ಟು ಬೇಡಿಕೆ ಇದೆ, ಅದನ್ನು ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇನೆ. ಅಲ್ಲದೆ ಇನ್ನೊಂದು ಸೋಮೇಶ್ವರ ದೇವಸ್ಥಾನದ ಜಾಗ ಅನ್ನುವಂಥದ್ದನ್ನು ಸ್ವಲ್ಪ ಆವತ್ತಿನ ಕಾಲದಲ್ಲಿ ಅದನ್ನು ರೈಲ್ವೆ ಡಿಪಾರ್ಟ್ಮೆಂಟ್ನವರಿಗೆ ಜಲ್ಲಿ ತೆಗೆಗಂತಲೇ ಕೊಟ್ಟದ್ದು, ಲೀಸ್ಗೆ ಕೊಟ್ಟದನ್ನು ಅದು ಹಾಗೆ ಉಳಿದುಕೊಂಡಿದೆ ಲೀಸಲ್ಲಿ. ಅದನ್ನು ಅದು ತೆರವು ಮಾಡುವಲ್ಲಿ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಒಟ್ಟು ಇದ್ದು ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿಶೇಷವಾಗಿ ಸರ್ವಿಸ್ ರೋಡ್ನ ನಮ್ಮ ಇನ್ನು 1 ವರ್ಷದಲ್ಲಿ ನಮಗೊಂದು ವಿಶ್ವಾಸವಿದೆ, ಕುಂಪಲ ಬೈಪಾಸ್ ಮತ್ತು ಬೀಡಿದ ಆಲ್ರೆಡಿ ಈಗ ವರ್ಕ್ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸೋಮೇಶ್ವರ ಹತ್ತಿರ ಎಲ್ಲ ಸರ್ವಿಸ್ ರೋಡ್ಗಳು ತಮ್ಮ ಅಧಿಕಾರದಲ್ಲಿ 1 ವರ್ಷ ಒಳಗೆ ಆಗ್ತದೆ ಅನ್ನುವಂಥದ್ದು ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮಗೆ ಇರುವಂಥ ಸಮಸ್ಯೆ ರೈಲು ಮತ್ತು ಹೈವೇ ಇದೆ. ರೈಲ್ವೆ ಇಲಾಖೆಯನ್ನು ಕೂಡ ಈಗ ನೀವು ಸೇತುವೆ ಇದನ್ನು ಹೇಳಿದಿರಿ, ಇನ್ನು 1 ವಾರ ಒಳಗಾಗಿ ನಿಮಗೆ ಜಾಗವನ್ನು ತೋರಿಸಿ ಅದೇನು ಅಧಿಕಾರಿ ಹತ್ರ ಮಾತಾಡಿ ಜಾಗವನ್ನು ನಾವು ಪ್ಲಾನ್ ಮಾಡಿ ನಿಮಗೆ ಅದನ್ನು ಮಾಹಿತಿಯನ್ನು ಕಳಿಸುವ ಕೆಲಸವನ್ನು ಮಾಡ್ತೇವೆ. ಮತ್ತು ಬೆಟ್ಟಂಪಾಡಿ ರಸ್ತೆ ಅದನ್ನು ಉಲ್ಲೇಖ ಮಾಡಿದರು ಸಸ್ಯವನ್ನು, ಅದನ್ನು ಕೂಡ ಅದರ ಎಷ್ಟು ಮೆಜರ್ಮೆಂಟ್ ಎಷ್ಟು ಇದಾಗ್ತದೆ ಅದನ್ನು ಕೂಡ ಮಾಹಿತಿಯನ್ನು ತಮಗೆ ನೀಡ್ತೇವೆ. ಮತ್ತು ಸರ್ವಿಸ್ ರಸ್ತೆಯ ಕೂಡ ಮಾಹಿತಿಯನ್ನು ತಮಗೆ ಆದಷ್ಟು ಬೇಗ ನೀಡ್ತೇವೆ. ವಿಶೇಷವಾಗಿ ನಮ್ಮ ಸೋಮೇಶ್ವರದಲ್ಲಿ ಬಂದು ನಮಗೆ ಒಂದಷ್ಟು ಮಾಹಿತಿ ಹಾಗೂ ಎಲ್ಲ ವಿವರಣೆ ನೀಡಿದರೆ ನಿಮಗೆ ಪುರಸಭೆಯ ಪರವಾಗಿ ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಯ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೇಳೋದು ನಾನು ಗ್ರಾಮ ಪಂಚಾಯತ್ ಸದಸ್ಯ ಮಾತ್ರ ಹೇಳಿದ್ರು, ಈಗ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇದು ಆಗಿದ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಎಲ್ಲೆಲ್ಲಿ ಬೇಕು ಯಾವ ರೀತಿ ಬೇಕು ಅದರ ಆ ರೀತಿ ಕೆಲಸವನ್ನು ಮಾಡಿ ಅದನ್ನು ಹಾಗೆ ಹೇಳಿದೆ. ಸೋಮೇಶ್ವರ ಪುರಸಭೆ ನಾಡಿ ಮಿಡಿತ ಗೊತ್ತಿದ್ದವರು ಸಸ್ಯನ್ ಅಂತೇಳಿ ಅವರು ಕೂಡ ನಮ್ಮ ಜೊತೆ ಬಂದು ನಮಗೂ ಕೂಡ ಒಂದಷ್ಟು ಮಾಹಿತಿ ನೀಡಿದ್ರು, ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರಾದ ಜಗದೀಶನ್ನು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಧನ್ಯವಾದ ಅರ್ಪಿಸ್ತಿದ್ದೇನೆ. ಸೋಮೇಶ್ವರ ಪುರಸಭೆ ಅಧ್ಯಕ್ಷರಾದಂತಹ ಕಮಲಕ್ಕನಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಪುರುಷೋತ್ತಮ ಗಟ್ಟಿ, ನಮ್ಮ ಪ್ರತಿಪಕ್ಷ ನಾಯಕರಾದಂಥ ಪುರುಷೋತ್ತಮ ಶೆಟ್ಟಿ, ಅದೇ ರೀತಿ ನಮ್ಮ ಮುಖ್ಯಾಧಿಕಾರಿ ಮತ್ತೇರಿ ಹಾಗೂ ಎಲ್ಲ ಬಂಧುಗಳಿಗೆಲ್ಲ ಸದಸ್ಯರಿಗೂ ನಮ್ಮ ನಾಯಕರಿಗೂ ಎಲ್ಲರಿಗೂ ಕೂಡ ಸಿಬ್ಬಂದಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಈ ಸಭೆಯನ್ನು